ಇವತ್ತು ನಾವು ಭಗವದ್ಗೀತೆಯ 3ನೇ ಅಧ್ಯಾಯವಾದ ಕರ್ಮಯೋಗದ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಕೇಳೋಣ. ನಿನ್ನೆ ಗೀತೆಯ ಸಾರದ ಬಗ್ಗೆ ನಾವು ನೋಡಿದ್ದೇವೆ. ಅರ್ಜುನ ಅಧೀರನಾಗಿ ನಿಂತಹ ಸಮಯದಲ್ಲಿ ಅವನ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಮೂಡುತ್ತದೆ. ಅವನು ಕೃಷ್ಣನಿಗೆ ಶರಣಾಗತನಾಗಿ ನನ್ನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಿ ನನಗೆ ಸರಿಯಾದ ದಾರಿ ತೋರಿಸು, ಧರ್ಮದ ದಾರಿಯಲ್ಲಿ ನಡೆಯುವಂತಹ ರೀತಿ ಹೇಳಿಕೊಡು ನನಗೆ ಅಂತ ಕೃಷ್ಣನಿಗೆ ಶರಣಾಗತನಾಗ್ತಾನೆ ಅರ್ಜುನ. ಆಗ ಅವನು ಕೃಷ್ಣನಿನ್ನೆ ಆತ್ಮ ಮತ್ತು ದೇಹದ ಬಗ್ಗಿನ ವ್ಯತ್ಯಾಸವನ್ನು ತಿಳಿಸಿದ್ದಾನೆ. ಆತ್ಮ ಬೇರೆ, ದೇಹ ಬೇರೆ. ಆದ್ರಿಂದ ನಶ್ವರವಾದ ದೇಹಕ್ಕೋಸ್ಕರ ನೀನು ದುಃಖ ಪಡುವ ಕಾರಣ ಇಲ್ಲ ಎನ್ನುವುದನ್ನು ಅರ್ಜುನನಿಗೆ ತಿಳಿಸಿಕೊಡ್ತಾನೆ ಕೃಷ್ಣ. ಮುಂದೆ ಸ್ವರ್ಗ ನನಗೆ ಈ ಭೂಮಿಯಲ್ಲಿ ಇದನ್ನು ಆಳುವಾಗ ಸಂತೋಷ ಸಿಗುವುದಿಲ್ಲ ಅಂತ ಹೇಳುವ ಒಂದು ಕಾರಣಕ್ಕೆ ಕೃಷ್ಣ ಹೇಳ್ತಾನೆ, ಸತ್ರ ನೀನು ಸ್ವರ್ಗವನ್ನು ಪಡೀತಿ, ಗೆದ್ರೆ ನೀನು ರಾಜ್ಯವನ್ನ ಆಳ್ತಿ, ಮತ್ತೆ ವರ್ಣಸಂಕರ ಅಥವಾ ಸಂಸ್ಕಾರ ರಹಿತವಾದ ಮಕ್ಕಳು ಇರ್ತಾರೆ ಈ ಭೂಮಿಯಲ್ಲಿ ಅಂತ ಹೇಳುವಾಗ ಕೃಷ್ಣ ಅದಕ್ಕೂ ಸರಿಯಾದ ಸಮಂಜಸವಾದ ಒಂದು ಉತ್ತರವನ್ನು ಕೊಡ್ತಾನೆ. ಧರ್ಮದ ರೀತಿಯಲ್ಲಿ ನಡೆದುಕೊಳ್ಳುವಂತಹ ರಾಜರಿದ್ದಾಗ ಮಕ್ಕಳು ಕೂಡ ಅದೇ ರೀತಿ ಇರ್ತಾರೆ. ಅಲ್ಲಿ ವರ್ಣಸಂಕರಕ್ಕೆ ಯಾವುದೇ ಕಾರಣ ಇಲ್ಲ. ಅಧರ್ಮಿಗಳಾದ ರಾಜರ ಆಡಳಿತದಲ್ಲಿ ದೇಶವು ಅಧರ್ಮದ ದಾರಿಯಲ್ಲಿ ನಡೆಯುವುದರಿಂದ ಧರ್ಮದ ಪ್ರಕಾರ ನಡೆಯುವಂತಹ ರಾಜರುಗಳು ಅಥವಾ ಸರ್ಕಾರ ಅತ್ಯಗತ್ಯ ಶಾಂತಿ ಸ್ಥಾಪನೆಗೆ ಅಂತ ಕೃಷ್ಣ ಹೇಳ್ತಾನೆ. ಇನ್ನೂ ಅರ್ಜುನನ ಮನಸ್ಸಿನ ದ್ವಂದ್ವ ಮಾಯವಾಗ್ಲಿಲ್ಲ. ಪೂರ್ತಿಯಾಗಿ ಅವನಿಗೆ ಯುದ್ಧ ಮಾಡುವಂತಹ ಮನಸ್ಸು ಇನ್ನೂ ಬರಲಿಲ್ಲ. ಇನ್ನೂ ಅವನು ಕಳವಳದಲ್ಲಿಯೇ ಇದ್ದಾನೆ. ಇಲ್ಲಿ ಅರ್ಜುನ ಹೇಳಿಕೊಳ್ತಾನೆ, ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿ ಜನಾರ್ದನ ತತ್ ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. ಕೃಷ್ಣನ ಹತ್ರ ಅರ್ಜುನ ಕೇಳ್ತಾನೆ. 1ನೇ ಶ್ಲೋಕ, 3ನೇ ಅಧ್ಯಾಯದ 1ನೇ ಶ್ಲೋಕದಲ್ಲಿ ಅರ್ಜುನ ಕೃಷ್ಣನಲ್ಲಿ ಕೇಳ್ತಾನೆ, ಹೇ ಜನಾರ್ದನ, ಹೇ ಕೇಶವ, ಬುದ್ಧಿಯು ಕಾಮ್ಯಕರ್ಮಕ್ಕಿಂತ ಉತ್ತಮ ಎಂದು ನೀನು ಭಾವಿಸುವುದಾದರೆ ನನ್ನನ್ನು ಈ ಘೋರ ಯುದ್ಧದಲ್ಲಿ ತೊಡಗಿಸಲು ಏಕೆ ಬಯಸುವೆ? ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ ತದೇಕಂ ವದ ನಿಶ್ಚಿತ್ಯ ಏನ ಶ್ರೇಯೋಹಮಾಪ್ನುಯಾತ್. ನಿನ್ನ ಸಂದಿಗ್ಧದ ಮಾತುಗಳಿಂದ ನನ್ನ ಬುದ್ಧಿಗೆ ಮೋಹವು ಕೈಹಿಡಿಯುತ್ತಿದೆ. ಆದ್ದರಿಂದ ದಯವಿಟ್ಟು ನನಗೆ ಅತ್ಯಂತ ಶ್ರೇಯಸ್ಕರವಾದ ಮಾರ್ಗವನ್ನು ನಿಶ್ಚಯವಾಗಿ ಹೇಳು. ಅಂದ್ರೆ ತದೇಕಂ ವದ ನಿಶ್ಚಿತ್ಯ ಅಂದ್ರೆ ಒಂದನ್ನು ಹೇಳು. ಕೃಷ್ಣ ಇಲ್ಲಿ ದೇಹ ಬೇರೆ ಆತ್ಮ ಬೇರೆ ಹೇಳಿದ. ಆಮೇಲೆ ಕರ್ಮಯೋಗದ ಬಗ್ಗೆ ಹೇಳಿದ. ನಿನ್ನೆ ಅರ್ಜುನ ಪುನಃ ಗೊಂದಲದಲ್ಲಿ ಸಿಕ್ಕಿಕೊಂಡಿದ್ದಾನೆ. ಆದ್ರಿಂದ ನೀನು ಹೇಳುವುದನ್ನು ಯಾವುದಾದ್ರೂ ಒಂದನ್ನು ಹೇಳು ನನಗೆ ಅಂತ ಹೇಳಿ ಕೃಷ್ಣನಲ್ಲಿ ಅರ್ಜುನ ಕೇಳಿಕೊಳ್ತಾನೆ. ಒಂದು ಮಾತಲ್ಲಿ ಹೇಳು, ತದೇಕಂ ವದ ನಿಶ್ಚಿತ್ಯ, ಒಂದು ಮಾತಲ್ಲಿ ಹೇಳು ಯಾವುದು ನನಗೆ ಶ್ರೇಯಸ್ಕರ. ಯಾಕೆ ನನ್ನನ್ನು ಈ ಯುದ್ಧದಲ್ಲಿ ತೊಡಗಿಸಿಕೊಳ್ಳಲು ನನ್ನನ್ನು ಹೇಳುತ್ತಿದ್ದಿ? ಭಕ್ತಿ ಸೇವೆ ಮಾಡುವುದು ಪಾಪ ಕಾರ್ಯ ಮತ್ತು ಪುಣ್ಯ ಕಾರ್ಯ ಮಾಡುವುದಕ್ಕಿಂತ ಉತ್ತಮ ಅಂತ ಕೃಷ್ಣ ನಿನ್ನೆಯ ಅಧ್ಯಾಯದಲ್ಲಿ 2ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ. ಪುಣ್ಯಕರ್ಮ ಮಾಡಿದ್ರು ಅಥವಾ ಪಾಪಕರ್ಮ ಮಾಡಿದ್ರು ನಮಗೆ ಅದರ ಪ್ರತಿಫಲಗಳು ಅಂಟಿಕೊಳ್ತದೆ. ಎರಡನ್ನೂ ಬಿಟ್ಟು ಭಕ್ತಿ ಕಾರ್ಯ ಮಾಡಿದಾಗ ನಮಗೆ ಯಾವುದೇ ಪ್ರತಿಫಲಗಳು ಅಂಟಿಕೊಳ್ಳುವುದಿಲ್ಲ. ಆದ್ರಿಂದ ನೀನು ಆ ರೀತಿ ಹೇಳುವಾಗ ಅರ್ಜುನನಿಗೆ ಇಲ್ಲಿ ದ್ವಂದ್ವವಾಗ್ತದೆ. ಈ ಉತ್ತರದಿಂದ ಅವನು ಬುದ್ಧಿಹೀನನಾಗಿದ್ದಾನೆ, ನನ್ನ ಬುದ್ಧಿಗೆ ಮೋಹ ಕವಿದಿದೆ ಎಂದು ಅರ್ಜುನ ಹೇಳುತ್ತಿದ್ದಾನೆ. ಅರ್ಜುನನಿಗೆ ಸಂದಿಗ್ಧತೆ ತಂದಿಟ್ಟಂತಹ ವಿಷಯಗಳು ಯಾವುದು? ಇಲ್ಲಿ ಕೃಷ್ಣ ಒಂದನ್ನೇ ಹೇಳ್ತಾ ಇದ್ದಾನೆ, ಆದ್ರೆ ಅದನ್ನೇ ಬೇರೆ ಬೇರೆ ರೀತಿಗಳಲ್ಲಿ ಹೇಳ್ತಾ ಇದ್ದಾನೆ ಅಷ್ಟೇ.
ಅರ್ಜುನನಿಗೆ ಖಂಡಿತ ಅರ್ಥ ಆಗಿರ್ಬೋದು, ಆದ್ರೆ ಮಂದಮತಿಗಳಾದ ಈ ಕಲಿಯುಗದ ಜನರಿಗೆ ಅದು ಖಂಡಿತ ಅರ್ಥ ಆಗಿರುವುದಿಲ್ಲ. ಅದು ಕೃಷ್ಣನಿಗೆ ಗೊತ್ತಿತ್ತು. ಅದಕ್ಕೆ ಕೃಷ್ಣ ಇಲ್ಲಿ ಹಂತ ಹಂತವಾಗಿ ನಮ್ಮನ್ನು ಬೇರೆ ಬೇರೆ ರೀತಿಗಳಲ್ಲಿ ಬೇರೆ ಬೇರೆ ರೀತಿ ಮಾತುಗಳಲ್ಲಿ ನಮ್ಗೆ ಅರ್ಥ ಮಾಡಿಸಿಕೊಳ್ಳಿಕ್ಕೆ ಕೃಷ್ಣ ಇಲ್ಲಿ ಈ ಮಾತುಗಳನ್ನು ಹೇಳ್ತಾ ಇದ್ದಾನೆ. ಅಂದ್ರೆ 2ನೇ ಅಧ್ಯಾಯದ ಮೊದಲ ಭಾಗದಲ್ಲಿ ಕೃಷ್ಣ ಆತ್ಮ ಮತ್ತು ದೇಹದ ಬಗೆಗಿನ ವ್ಯತ್ಯಾಸದ ಬಗ್ಗೆ ವಿವರಿಸ್ತಾನೆ. ದೇಹ ಬೇರೆ, ಆತ್ಮ ಬೇರೆ. ಯುದ್ಧದಲ್ಲಿ ಹೋರಾಡುವುದು ನಿನ್ನ ಧರ್ಮ. ಯುದ್ಧ ಕ್ಷತ್ರಿಯನ ಕರ್ತವ್ಯ ಮತ್ತು ಧರ್ಮ, ಅದನ್ನು ನೀನು ಪಾಲಿಸಬೇಕು ಎಂದು ಹೇಳುತ್ತಾನೆ. ಇದು ಒಂದು ರೀತಿಯ ದ್ವಂದ್ವ ಅರ್ಜುನನಿಗೆ ಈಗ ಕಾಡ್ತಾ ಇರೋದು. ಅಂದ್ರೆ ನಾವು ಅರ್ಥ ಮಾಡಿಕೊಂಡ ಹಾಗೆ ಈ ದೇಹ ಬೇರೆ, ಆತ್ಮ ಬೇರೆ. ಅಂದ್ರೆ ಈ ದೇಹ ನಶ್ವರ, ನಾಶ ಆಗುವಂಥದ್ದು. ಆತ್ಮ ಸಾವಿಲ್ಲ, ಅದನ್ನು ಕೊಲ್ಲಲಾಗುವುದಿಲ್ಲ. ದೇಹ ನಾಶ ಆದ್ರೆ ಆತ್ಮ ಹೇಗೆ ನಾವು ಹೊಸ ಬಟ್ಟೆಯೊಂದಿಗೆ ಇನ್ನೊಂದು ದಿನ ಹೊರ ಬರುತ್ತೇವೋ ಅದೇ ರೀತಿ ದೇಹ ಆತ್ಮ ಹೊಸ ದೇಹಧಾರಿಯಾಗಿ ಹೊಸ ದೇಹಧಾರಣೆ ಮಾಡ್ತದೆ. ಆದ್ದರಿಂದ ನಾಶವಾಗುವ ಈ ದೇಹಕ್ಕಾಗಿ ದುಃಖ ಪಡಬೇಕಾಗಿಲ್ಲ ಅಂತ ಕೃಷ್ಣ ನಿನ್ನೆ ಹೇಳಿದ್ದಾನೆ. ಮುಂದುವರೆದು 2ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ ಭಕ್ತಿಯೋಗ ಮತ್ತು ಬುದ್ಧಿಯೋಗದ ಬಗ್ಗೆ. ಕೇವಲ ಭಕ್ತಿ ಸೇವೆ ಮಾಡುವುದರಿಂದ ಪುಣ್ಯ ಕರ್ಮದಿಂದ ಮತ್ತು ಪಾಪ ಕರ್ಮದಿಂದ ಬಿಡುಗಡೆ ಹೊಂದಬಹುದು ಅಂತ ಕೃಷ್ಣ ನಿನ್ನೆ ಹೇಳಿದ್ದಾನೆ. ಇಂತಹ ಮಾತುಗಳಿಂದ ಅರ್ಜುನ ವಿಚಲಿತಗೊಳ್ತಾನೆ. ಈಗ ಅವನಿಗೆ ಯುದ್ಧ ಮಾಡ್ಬೇಕೆ ಅಥವಾ ಯುದ್ಧದಿಂದ ಹಿಂಜರಿಯಬೇಕೆ ಅಥವಾ ಭಕ್ತಿ ಸೇವೆ ಮಾತ್ರ ಮಾಡಬೇಕೆ ಎನ್ನುವ 3 ದ್ವಂದ್ವಗಳು ಅವನನ್ನು ಕಾಡ್ತದೆ. ಅದಕ್ಕೆ ಉತ್ತರವಾಗಿ ಕೃಷ್ಣ ಇಲ್ಲಿ ಕರ್ಮಯೋಗದ ಬಗ್ಗೆ ವಿವರವಾಗಿ ವಿವರಿಸ್ತಾನೆ. ಈ ಭೌತಿಕ ಜಗತ್ತಿನಲ್ಲಿ ನಾವು ಮಾಡುವಂತಹ ಎಲ್ಲಾ ಕರ್ಮಗಳಿಗೂ ಪ್ರತಿಫಲ ಇದೆ. ಜನರು ಸಾಮಾನ್ಯವಾಗಿ 2 ರೀತಿಯ ಕರ್ಮಗಳನ್ನು ಮಾಡ್ತಾರೆ. ಒಂದು ಪಾಪಕರ್ಮ ಮತ್ತು ಇನ್ನೊಂದು ಪುಣ್ಯಕರ್ಮ. ಪುಣ್ಯಕರ್ಮದ ಪ್ರತಿಫಲ ಸುಖಕರವಾಗಿರ್ತದೆ. ಅದೇ ಪಾಪಕರ್ಮದ ಪ್ರತಿಫಲ, ಕೆಟ್ಟ ಕರ್ಮದ ಪ್ರತಿಫಲ ದುಃಖದಾಯಕವಾಗಿರ್ತದೆ. ನಾವು ಹಿಂದೆ ಮಾಡಿದಂತಹ ಪುಣ್ಯಕರ್ಮ ಮತ್ತು ಪಾಪಕರ್ಮಗಳಿಗೆ ಅನುಸಾರವಾಗಿ ನಾವು ಈ ಜನ್ಮವನ್ನ ಎತ್ತುತ್ತೇವೆ. ಯಾಕೆಂದ್ರೆ ದೇಹ ಇದ್ರೆ ಮಾತ್ರ ನಾವು ಅದರ ಮೂಲಕ ಮಾತ್ರ ನಾವು ಸುಖವನ್ನು ಅಥವಾ ದುಃಖವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ. ದೇಹ ಒಂದು ಮಾಧ್ಯಮ, ಸುಖ ಅಥವಾ ದುಃಖ ಅನುಭವಿಸ್ಲಿಕ್ಕೆ ಈ ದೇಹ ಒಂದು ಮಾಧ್ಯಮ. ಈಗ ನಾವು ಮನುಷ್ಯ ದೇಹಧಾರಿಗಳಾಗಿದ್ದೇವೆ ಅಂದ ಮಾತ್ರಕ್ಕೆ ಇನ್ನೊಂದು ಜನ್ಮ ಕೂಡ ನಮಗೆ ಮನುಷ್ಯ ಜನ್ಮವೇ ಸಿಗ್ತದೆ ಅಂತ ಹೇಳುವಂತಹ ಭರವಸೆ ಏನೂ ಇಲ್ಲ. ಯಾಕೆಂದ್ರೆ 84 ಲಕ್ಷ ಯೋನಿಗಳಲ್ಲಿ ನಮ್ಮ ಕರ್ಮಾನುಸಾರ ನಾವು ಯಾವುದೇ ದೇಹವನ್ನು ಕೂಡ ಪಡೆಯಬಹುದು. ಈ ರೀತಿ ಜೀವಿಗಳು ಪಾಪ ಪುಣ್ಯ ಕರ್ಮಗಳನ್ನು ಮಾಡುತ್ತಾ 84 ಲಕ್ಷ ಯೋನಿಗಳಲ್ಲಿ ಹುಟ್ಟಿ ಪುನಃ ಹುಟ್ಟು ಸಾವಿನ ಈ ಚಕ್ರದಲ್ಲಿ ತಿರುಗ್ತಾ ಇರ್ತಾರೆ. ಅದರಿಂದ ಜೀವಿ ಪುಣ್ಯ ಕರ್ಮಗಳನ್ನು ಪಾಪ ಕರ್ಮಗಳನ್ನು ಮಾಡುತ್ತಾ ಜನ್ಮ ಮೃತ್ಯು ಜರ ವ್ಯಾಧಿ ಅಂತ ಹೇಳುವ ಒಂದು ಈ ಚಕ್ರದಲ್ಲಿ ಬಂಧಿಸಲ್ಪಟ್ಟಿದ್ದಾರೆ. ಈ ಚಕ್ರದಿಂದ ಬಿಡುಗಡೆ ಹೊಂದಿದಾಗ ನಾವು ಭಗವದ್ಧಾಮಕ್ಕೆ ಹಿಂದಿರುಗಬಹುದು. ಅದಕ್ಕೆ ನಾವು ಎಲ್ಲಾ ಪ್ರತಿಕ್ರಿಯೆಗಳಿಂದ, ಹಿಂದೆ ನಾವು ಮಾಡಿದಂತಹ ಅಥವಾ ನಾವು ಮುಂದೆ ಮಾಡುವಂತಹ ಎಲ್ಲಾ ಪ್ರತಿಕ್ರಿಯೆಗಳಿಂದ, ಪಾಪ ಅಥವಾ ಪುಣ್ಯದ ಪ್ರತಿಕ್ರಿಯೆಗಳಿಂದ ನಾವು ಬಿಡುಗಡೆ ಹೊಂದಿದ್ರೆ ಮಾತ್ರ ನಾವು ಭಗವದ್ಧಾಮವನ್ನು ಪ್ರವೇಶಿಸಬಹುದು. ಆಗ ಕೆಲವರ ಮನಸ್ಸಿನಲ್ಲಿ ಸಂಶಯ ಮೂಡಬಹುದು, ಯಾವುದೇ ಕರ್ಮ ಮಾಡದೆ ಇದ್ರೆ ಕರ್ಮದ ಪ್ರತಿಕ್ರಿಯೆಗಳಿಂದ ತಪ್ಪಿಸ್ಕೊಳ್ಬಹುದಲ್ಲ ಅಂತ. ಯಾವುದೇ ಕರ್ಮ ಒಂದು ಮನುಷ್ಯ ಮಾಡದೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಏನಾದ್ರೂ ನೀವು ದೈಹಿಕವಾಗಿ ಏನನ್ನೇ ಮಾಡದೇ ಇರಬಹುದು, ಸುಮ್ಮನೆ ಕೂತಿರ್ಬೋದು, ಆದ್ರೆ ಮಾನಸಿಕವಾಗಿ ಏನಾದರೊಂದನ್ನು ಚಿಂತಿಸ್ತಾ ಇರ್ತೀರಿ. ಅದು ಕೂಡ ಒಂದು ಕರ್ಮವೇ. ಪ್ರಕೃತಿಯಿಂದ ಪಡೆದ ತ್ರಿಗುಣಗಳಿಗೆ ಅನುಸಾರವಾಗಿ, ಅಂದ್ರೆ ಪ್ರಕೃತಿಯ 3 ಗುಣಗಳು, ರಜೋಗುಣ, ಸತ್ವಗುಣ, ತಮೋಗುಣ
ಇದರ ಬಗ್ಗೆ ನಾವು ಮುಂದೆ ನೋಡ್ಲಿಕ್ಕೆ ಇದ್ದೇವೆ. ಆದ್ರಿಂದ ಈಗ ನೀವು ಇಷ್ಟು ಮಾತ್ರ ತಿಳ್ಕೊಳ್ಳಿ. ಪ್ರಕೃತಿಯ 3 ಗುಣಗಳು, ರಜೋಗುಣ, ತಮೋಗುಣ ಮತ್ತು ಸತ್ವಗುಣ. ಇದರ ಪ್ರಕಾರ ಇದಕ್ಕೆ ಅನುಸಾರವಾಗಿ ಮನುಷ್ಯ ಅಥವಾ ಜೀವಿ ಏನಾದ್ರೊಂದು ಕಾರ್ಯವನ್ನು ಮಾಡ್ತಾನೆ ಇರ್ತಾನೆ. ಒಂದು ನಿಮಿಷ ಕೂಡ ಕರ್ಮ ಮಾಡದೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸೋಮಾರಿಯಾಗಿ ಕುಳಿತುಕೊಳ್ಳುವುದು ಕೂಡ ಒಂದು ಕರ್ಮವೇ. ನೀವು ಕೊಕ್ಕರೆ, ಬಕಪಕ್ಷಿ ಅಂತ ಹೇಳ್ತಾರೆ, ಅಥವಾ ಕೊಕ್ಕರೆ ಅಂತ ಹೇಳ್ತಾರೆ, ಒಂದು ಬಿಳಿ ಬಣ್ಣದ ಪಕ್ಷಿ. ನದಿ ದಡಗಳಲ್ಲಿ, ಸರೋವರದ ತಟಗಳಲ್ಲಿ ಅದು ಕುಳಿತಿರ್ತದೆ. ಯೋಗಿ ಅಂತೆ ಕುಳಿತಿರ್ತದೆ ಅಲ್ವಾ? ಕತ್ತನ್ನು ನೇರವಾಗಿಟ್ಟು, ಕಣ್ಣು ಮುಚ್ಚಿ, ಸ್ವಲ್ಪವೂ ಚಲನೆ ಇಲ್ಲದೆ ನೀರಿನ ಮಧ್ಯದಲ್ಲಿ ನೇರವಾಗಿ ನಿಂತಿರ್ತದೆ. ಅದನ್ನು ನೋಡುವಾಗ ನಾವು ಯಾರೋ ಯೋಗಿ ಕುಳಿತ ಹಾಗೆ ಅಥವಾ ಏನೋ ಅದು ಧ್ಯಾನದಲ್ಲಿ ಕುಳಿತ ಹಾಗೆ ಅದು ನಮಗೆ ಅನ್ನಿಸ್ತದೆ. ಆದ್ರೆ ಅದರ ಮನಸ್ಸು ನೀರಿನಲ್ಲಿ ಸಂಚರಿಸುವ ಮೀನಿನ ಕಡೆಗೆ ಇರ್ತದೆ. ಕಣ್ಣು ಮುಚ್ಚಿ ನೋಡ್ತಾ ಇರ್ತದೆ. ಅದು ಕಾಲಿನ ಕೆಳಗೆ ಒಂದು ಮೀನು ಬಂದು ತಕ್ಷಣ ಅದು ತನ್ನ ಕೊಕ್ಕನ್ನು ನೀರಿನ ಒಳಗೆ ಹಾಕಿ ಮೀನನ್ನು ಹಿಡಿದು ತಿಂತದೆ. ಆ ರೀತಿ ಕರ್ಮೇಂದ್ರಿಯಗಳನ್ನು ನಿಯಂತ್ರಿಸಿ ಮನಸ್ಸಿನಲ್ಲಿ ಯಾರು ಅದರ ಬಗ್ಗೆ ಯೋಚಿಸ್ತಾ ಇರ್ತಾನೋ ಅವನನ್ನು ಮಿಥ್ಯಾಚಾರಿ ಅಂತ ಕೃಷ್ಣ ಕರೀತಾನೆ. 6ನೇ ಶ್ಲೋಕ. ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಅಸ್ತೆ ಮನಸಾಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರಸ ಉಚ್ಯತೆ. ಅಂದ್ರೆ ಕರ್ಮೇಂದ್ರಿಯಗಳನ್ನು ನಿಗ್ರಹಿಸಿ ಇಂದ್ರಿಯ ವಿಷಯಗಳಲ್ಲಿ ಮನಸ್ಸನ್ನು ನೆಟ್ಟ ಮನುಷ್ಯನನ್ನು ವಿಮೂಢಾತ್ಮನೆಂದು, ಮಿಥ್ಯಾಚಾರಿ ಎಂದು ಕರೆಯುತ್ತಾರೆ. ಕೃಷ್ಣ ಹೇಳುವಂತಹ ಮಾತು ಇದು ಭಗವದ್ಗೀತೆಯಲ್ಲಿ. ಅಂದ್ರೆ ನಾವು ಸಮಾಜದಲ್ಲಿ ಇಂತಹ ಮನುಷ್ಯರನ್ನು ತುಂಬಾ ನೋಡ್ತಾ ಇರ್ತೇವೆ. ಇಂತಹ ಜನಗಳನ್ನು, ಅವರು ಒಂದು ರೀತಿಯ ಕಪಟ ನಾಟಕ ಆಡ್ತಾ ಇರ್ತಾರೆ. ಅವರ ಮನಸ್ಸಿನಲ್ಲಿ ಬೇರೆ ಬೇರೆ ರೀತಿಯ ಭೋಗ ಐಶ್ವರ್ಯಗಳ ಬಗ್ಗೆ ಅವರು ಚಿಂತಿಸ್ತಾ ಇರ್ತಾರೆ. ಆದ್ರೆ ಹೊರಗಿನಿಂದ ಅವರು ಯೋಗಿಯ ರೀತಿಯಲ್ಲಿ ಅವರು ನಾಟಕ ಮಾಡ್ತಾ ಇರ್ತಾರೆ. ಗೋಮುಖ ವ್ಯಾಘ್ರ ಅಂತ ಹೇಳ್ಬೋದು ಇಂತಹ ಜನರನ್ನು. ನಮಗೆ ನಮ್ಮ ದೈನಂದಿನ ದಿನಚರಿಗಳಲ್ಲಿ ಇಂತಹ ಜೀವಿಗಳ, ಇಂತಹ ಮನುಷ್ಯರ ಅನುಭವಗಳು ಆಗ್ತದೆ. ನಾವು ಮನಸ್ಸಿನಲ್ಲಿ ಅದರ ಬಗ್ಗೆ ಎಲ್ಲಾ ಸುಖ ಸಂತೋಷಗಳ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಇರ್ತೇವೆ. ಆದ್ರೆ ಹೊರಗಿನಿಂದ ಇದ್ಯಾವುದೂ ನನಗೆ ಅಗತ್ಯ ಇಲ್ಲ, ಇದೆಲ್ಲ ನಾನು ಬಿಡುಗಡೆ ಹೊಂದಿದ್ದೇನೆ ಅಂತ ಅನ್ನುವ ರೀತಿಯಲ್ಲಿ ನಾವು ತೋರಿಸ್ಕೊಳ್ತಾ ಇರ್ತೇವೆ. ಇಂತಹ ಮನುಷ್ಯನನ್ನು ಕೃಷ್ಣ ಮಿಥ್ಯಾಚಾರಿ ಅಂತ ಕರೀತಾನೆ. ಆದ್ರಿಂದ ಕೃಷ್ಣ ಹೇಳ್ತಾನೆ, ನಿಯತಂ ಕುರು ಕರ್ಮತ್ವಂ ಕರ್ಮ ಜ್ಯಾಯೋಹ್ಯ ಕರ್ಮಣಃ ಶರೀರ ಯಾತ್ರಾ ಪಿಚತೆ ನ ಪ್ರಸಿದ್ಧೇದ್ಯ ಕರ್ಮಣಃ. ನಿನ್ನ ನಿಯಮಿತ ಕರ್ಮವನ್ನು ಮಾಡು, ಏಕೆಂದರೆ ಹಾಗೆ ಮಾಡುವುದು ಕರ್ಮ ಮಾಡದೆ ಇರುವುದಕ್ಕಿಂತ ಉತ್ತಮ. ಕರ್ಮವನ್ನು ಮಾಡದೆ ದೇಹವನ್ನು ಉಳಿಸಿಕೊಳ್ಳುವುದು ಸಾಧ್ಯ ಇಲ್ಲ. ಅಂದ್ರೆ ಕೃಷ್ಣ ಹೇಳ್ತಾನೆ, ನಾವು ನಮ್ಮ ಕರ್ಮೇಂದ್ರಿಯಗಳನ್ನು ಮನಸ್ಸಿನಿಂದ ನಿಗ್ರಹಿಸಿ, ಮನಸ್ಸಿನಲ್ಲಿ ಕರ್ಮೇಂದ್ರಿಯಗಳ ಬಗ್ಗೆ ಆಲೋಚನೆ ಮಾಡುವುದಲ್ಲ, ಮನಸ್ಸಿನಿಂದ ಆ ಕರ್ಮೇಂದ್ರಿಯಗಳನ್ನು ನಿಗ್ರಹಿಸಿ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಕರ್ಮವನ್ನು ಮಾಡಬೇಕು. ಯಾವುದೇ ಕೆಲಸ ಮಾಡದೆ ದೇಹವನ್ನು ಪೋಷಿಸ್ಲಿಕ್ಕೆ ಸಾಧ್ಯವಿಲ್ಲ. ದೇಹದಲ್ಲಿ ಈ ಆತ್ಮ ಬಂದಿಯಾಗಿದೆ. ಆದ್ರಿಂದ ದೇಹವನ್ನು ನಾವು ಪೋಷಿಸ್ಲೇಬೇಕು. ದೇಹದೊಟ್ಟಿಗೆ ನಾವು ಆತ್ಮಕ್ಕೂ ಪೋಷಣೆ ಕೊಡಬೇಕು. ಆತ್ಮಕ್ಕೆ ಪೋಷಣೆ ಕೊಡ್ಬೇಕು ಅಂತಿದ್ರೆ ಈ ದೇಹ ಕೂಡ ಸುಸ್ಥಿತಿಯಲ್ಲಿ ಇರ್ಬೇಕು ಅಲ್ವಾ? ನಮ್ಗೆ ಬುದ್ಧಿ ಸರಿಯಾಗಿದ್ರೆ ಮಾತ್ರ ನಾವು ಇಂತಹ ಒಂದು ಗ್ರಂಥಗಳ ಪಠಣೆ ಮಾಡ್ಲಿಕ್ಕೆ ಸಾಧ್ಯ. ಆರೋಗ್ಯ ಸರಿ ಇದ್ರೆ, ಕಿವಿ ಸರಿಯಾಗಿ ಕೇಳಿದ್ರೆ ಅಥವಾ ಕಣ್ಣು ಸರಿಯಾಗಿ ಇದ್ರೆ ಮಾತ್ರ ನಾವು ಗ್ರಂಥಗಳ ಪಠಣೆ ಮಾಡ್ಬೋದು, ಗ್ರಂಥಗಳನ್ನು ಕೇಳ್ಬೋದು, ಸಂಕೀರ್ತನೆಯನ್ನು ಮಾಡ್ಬೋದು. ಆಗ ಮಾತ್ರ ಈ ದೇಹದಲ್ಲಿರುವ ಈ ಆತ್ಮಕ್ಕೆ ಪೋಷಣೆ ಸಿಗ್ತದೆ. ಅದರಿಂದ ದೇಹದ ಪೋಷಣೆ ಕೂಡ ಅತ್ಯಗತ್ಯವೇ. ಆದ್ರೆ ಇಂದ್ರಿಯಗಳನ್ನು ನಾವು ನಿಗ್ರಹ ಮಾಡಿ ಮನಸ್ಸಿನ ಮೂಲಕ ಅದನ್ನು ಕಟ್ಟುಪಾಡಿನಲ್ಲಿಟ್ಟುಕೊಂಡು, ಅಂದ್ರೆ ನಿಯಂತ್ರಣ ಮಾಡಿ, ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಕರ್ಮ ಮಾಡಬೇಕು. ಆ ರೀತಿ ಮಾಡಿದಾಗ ಯಾವುದೇ ರೀತಿಯ ಕರ್ಮ ಬಂಧನಗಳಿಗೆ ಸಿಲುಕದೆ ಕೆಲಸ ಇರಬಹುದು.
ಯಾವ ರೀತಿ ಕರ್ಮ ಬಂಧನಗಳಿಗೆ ಸಿಲುಕದೆ ಕೆಲಸ ಮಾಡಬಹುದು ಅಂತ ಕೃಷ್ಣ ಇಲ್ಲಿ ಹೇಳ್ತಾನೆ. ಒಂದು ಯಜ್ಞ ಚಕ್ರದ ಬಗ್ಗೆ ಇಲ್ಲಿ ಕೃಷ್ಣ ವಿವರಿಸ್ತಾನೆ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಘ ಸಮಾಚಾರ. ವಿಷ್ಣುವಿಗಾಗಿ ಮಾಡಿದ ತ್ಯಾಗವೆಂದು ಕರ್ಮವನ್ನು ಮಾಡಬೇಕು, ಇಲ್ಲವಾದರೆ ಕರ್ಮವು ಇಹ ಬಂಧನವನ್ನು ಸೃಷ್ಟಿ ಮಾಡುತ್ತದೆ. ಆದ್ದರಿಂದ ಭಗವಂತನ ತೃಪ್ತಿಗಾಗಿ ನಿನ್ನ ನಿಯತ ಕರ್ತವ್ಯಗಳನ್ನು ಮಾಡು. ಆ ರೀತಿಯಲ್ಲಿ ನೀನು ಬಂಧನದಿಂದ ಸದಾ ಮುಕ್ತನಾಗಿರುತ್ತಿ. ನಾವು ಹೇಗೆ ಕರ್ಮ ಮಾಡಬೇಕು ಅಂದ್ರೆ ಕೃಷ್ಣನಿಗಾಗಿ ಕರ್ಮ ಮಾಡಬೇಕು, ವಿಷ್ಣುವಿನ ಸಂತೃಪ್ತಿಗಾಗಿ ನಾವು ಕರ್ಮ ಮಾಡಬೇಕು. ಐಹಿಕ ಜಗತ್ತಿನಲ್ಲಿ ಬೇರೆ ಯಾವ ರೀತಿ ನಾವು ಕರ್ಮ ಮಾಡಿದ್ರು ಕೂಡ ಈ ಬಂಧನಕ್ಕೆ ಸಿಕ್ಕಿಕೊಳ್ತೇವೆ. ಆದ್ರಿಂದ ಈ ಬಂಧನದಿಂದ ಬಿಡುಗಡೆ ಆಗ್ಬೇಕು ಅಂತ ಆದ್ರೆ ನಾವು ವಿಷ್ಣುವಿಗಾಗಿ ಯಜ್ಞ ಮಾಡಬೇಕು, ಕರ್ಮ ಮಾಡಬೇಕು ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಕೃಷ್ಣನಿಗಾಗಿ ಮಾಡಿದ ಯಾವ ಕರ್ಮಗಳಿಗೂ ಕರ್ಮ ಫಲಗಳು ಅಂಟುವುದಿಲ್ಲ. ಅಂದ್ರೆ ಕರ್ಮ ಮಾಡುವುದು ಕೂಡ ಒಂದು ಕಲೆ. ಇದನ್ನು ಹೇಗೆ ಮಾಡ್ಬೇಕು ಅಂತ ಹೇಳೋದನ್ನು ಕೃಷ್ಣನೇ ಇಲ್ಲಿ ನಮ್ಗೆ ಹೇಳಿಕೊಡ್ತಾ ಇದ್ದಾನೆ. ಅಂದ್ರೆ ನಾವು ಎಲ್ಲಿವರೆಗೆ ಪರಿಪಕ್ವ ಆಗುವುದಿಲ್ಲವೋ, ಎಲ್ಲಿವರೆಗೆ ನಮಗೆ ಕರ್ಮದಲ್ಲಿ ಅನಾಸಕ್ತಿ ಇರುವುದಿಲ್ಲವೋ, ಅಂದ್ರೆ ಕರ್ಮದ ಬಗ್ಗೆ ಆಸಕ್ತಿ ಇಲ್ಲ, ಅನಾಸಕ್ತರಾಗುವುದಿಲ್ಲವೋ, ಅಲ್ಲಿವರೆಗೆ ನಾವು ಕರ್ಮ ಮಾಡಲೇಬೇಕು. ಆದ್ರೆ ಕೃಷ್ಣನಿಗಾಗಿ ಕರ್ಮ ಮಾಡಬೇಕು. ಇದರಿಂದ ನಮಗೆ ಮುಕ್ತಿಯನ್ನು ಪಡೆಯಬಹುದು. ಇಲ್ಲಿ ಯಜ್ಞವನ್ನು ಹೇಗೆ ಮಾಡಬೇಕು ಅಂತ ಹೇಳುವುದನ್ನು ಕೃಷ್ಣ ವಿವರವಾಗಿ 10, 11, 12 ಮತ್ತು 13, 14, 15, 16ನೇ ಶ್ಲೋಕಗಳಲ್ಲಿ ವಿವರಿಸ್ತಾನೆ. ಸಹ ಯಜ್ಞ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಶ್ವದ್ಯಂ ಏಷ ಓಸ್ತಿಷ್ಠ ಕಾಮದುಕ್ ದೇವಾನ್ ಭಾವಯತೇನ ತಾನೇನ ತೇ ದೇವಾ ಭಾವಯಂತು ವಃ ಪರಸ್ಪರಂ ಭಾವಯಂತಃ ಶ್ರೇಯಃ ಪರಮವಾಪ್ಸ್ಯತ. ಇಷ್ಟಾನ್ ಭೋಗಾನ್ ಹಿ ವೋ ದೇವಾ ದಾಸ್ಯಂತೆ ಯಜ್ಞ ಭಾವಿತಾಃ ತೈದತ್ತಾನ ಪ್ರದಾಯೇಭ್ಯೋ ಯೋ ಭುಂಜೇಸ್ತೇನ ಏವ ಸಹ. ಯಜ್ಞಶಿಷ್ಟಾಶಿನಃ ಸಂತೋ ಮುಚ್ಯಂತೆ ಸರ್ವಕಿಲ್ಬಿಷೈ ಭುಂಜತೆ ತೇ ತ್ವಗಂ ಪಾಪ ಏ ಪಚಂತ್ಯಾತ್ಮಕಾರಣಾತ್. ಅನ್ನದ್ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವಃ ಯಜ್ಞಾದ್ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವಃ. ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮಂ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯತಿ ಯಃ ಅಘಾಯುರಿಂದ್ರಿಯಾರಾಮೋ ಮೋಗಂ ಪಾರ್ಥ ಸಜೀವತಿ. ನಾನು ಈ 6 ಶ್ಲೋಕಗಳನ್ನು ಒಟ್ಟಿಗೆ ಓದಿದ್ದೇನೆ. ಈಗ ಅದರ ಬಗ್ಗೆ ಒಂದು ವಿವರಣೆಯನ್ನು ಕೊಡ್ತಾ ಇದ್ದೇನೆ. ಭಗವಂತ ಹೇಗೆ ಯಜ್ಞ ಮಾಡಬೇಕು ಅಂತ ಹೇಳೋದನ್ನು ಇಲ್ಲಿ ವಿವರವಾಗಿ ನಮ್ಗೆ ತಿಳಿಸ್ತಾನೆ. ಭಗವಂತ ನಮಗೆ ಶಾಸ್ತ್ರಗಳನ್ನು ಕೊಟ್ಟಿದ್ದಾನೆ. ಯಜ್ಞಗಳನ್ನು ಈ ಚಿತ್ರದಲ್ಲಿ ನೋಡ್ಬೋದು ನೀವು. ಭಗವಂತ ನಮಗೆ ವೇದಗಳನ್ನು ಕೊಟ್ಟಿದ್ದಾನೆ, ಯಜ್ಞಗಳನ್ನು ಕೊಟ್ಟಿದ್ದಾನೆ, ವೇದಗಳನ್ನು ಕೊಟ್ಟಿದ್ದಾನೆ. ವೇದಗಳು ಅಂತ ಹೇಳಿದ್ರೆ ಕೆಲವು ನಿಯಮಗಳು, ಅಂದ್ರೆ ಯಾವ ರೀತಿ ಬದುಕಬೇಕು ಎನ್ನುವಂತಹ ರೀತಿಗಳನ್ನು ಕಲಿಸುವಂತಹ ಒಂದು ರೀತಿ ಅದು. ನಾನು ದೇವರನ್ನು ಕೂಡ ಸೃಷ್ಟಿ ಮಾಡಿದ್ದೇನೆ. ಕೃಷ್ಣ ಹೇಳ್ತಾನೆ, ನಾನು ದೇವರನ್ನು ಕೂಡ ಸೃಷ್ಟಿ ಮಾಡಿದ್ದೇನೆ, ವೇದಗಳನ್ನು ಸೃಷ್ಟಿ ಮಾಡಿದ್ದೇನೆ, ಹಾಗೆ ಜೀವಿಗಳನ್ನು ಸೃಷ್ಟಿ ಮಾಡಿದ್ದೇನೆ, ನಿಮ್ಮನ್ನು ನಾನು ಸೃಷ್ಟಿ ಮಾಡಿದ್ದೇನೆ. ನೀವು ದೇವತೆಗಳೊಂದಿಗೆ ಸಹಕರಿಸಿ ಯಜ್ಞ ಮಾಡಿ. ದೇವತೆಗಳ ಮತ್ತು ನಿಮ್ಮ ಮಧ್ಯೆ ಪರಸ್ಪರ ಸಹಕಾರವಿರಬೇಕು. ಪರಸ್ಪರಂ ಭಾವಯಂತಹ ಅಂದ್ರೆ ದೇವತೆಗಳು ಮತ್ತು ನೀವು ಸೇರಿ ಪರಸ್ಪರ ಸಹಕಾರದಿಂದ ಯಜ್ಞ ಮಾಡಬೇಕು. ಏನಾಗ್ತದೆ ಯಜ್ಞ ಮಾಡಿದ್ರೆ? ಯಜ್ಞಗಳನ್ನು ಮಾಡಿದ್ರೆ ದೇವತೆಗಳು ಸಂತುಷ್ಟರಾಗ್ತಾರೆ. ದೇವತೆಗಳು ಸಂತುಷ್ಟರಾದಾಗ ಏನಾಗ್ತದೆ? ಉತ್ತಮ ಮಳೆ ಬೆಳೆ ಸಿಗ್ತದೆ. ಅದನ್ನು ನನಗೆ ಸಮರ್ಪಣೆ ಮಾಡಿ. ಈ ರೀತಿ ಇದೊಂದು ರೀತಿಯ ಚಕ್ರ.
ಇಲ್ಲಿ ಭಗವಂತನಿದ್ದಾನೆ, ಭಗವಂತ ವೇದಗಳನ್ನು ಕೊಟ್ಟಿದ್ದಾನೆ, ವೇದದ ಮೂಲಕ ಯಜ್ಞಗಳನ್ನು ಮಾಡಬೇಕು. ಯಜ್ಞಗಳನ್ನು ಮಾಡಿದ್ರೆ ಉತ್ತಮ ಮಳೆ ಬೆಳೆ, ದೇವತೆಗಳು ಸಂತುಷ್ಟರಾಗಿ ಉತ್ತಮ ಮಳೆ ಬೆಳೆಗಳನ್ನು ನೀಡ್ತಾರೆ. ಆ ಬೆಳೆಯ ಮೂಲಕ ನೀವು ನಿಮ್ಮ ಅನ್ನ ಉತ್ಪತ್ತಿ ಆಗ್ತದೆ, ನಿಮ್ಮ ಆಹಾರ ಉತ್ಪತ್ತಿ ಆಗ್ತದೆ. ಆ ಆಹಾರವನ್ನು ನೀವು ಪುನಃ ಕೃಷ್ಣನಿಗೆ ಸಮರ್ಪಿಸಿ ನೀವು ಯಜ್ಞ ಶಿಷ್ಟವನ್ನು ಸೇವಿಸಬೇಕು. ಯಜ್ಞದ ಮೂಲಕ ಭಗವಂತನನ್ನು ತೃಪ್ತಿಪಡಿಸಬೇಕು. ಅಂದ್ರೆ ದೇವತೆಗಳು ಯಾರು ಇಲ್ಲಿ? ದೇವತೆಗಳು ಭಗವಂತನಿಂದ ನಿಯೋಜಿಸಲ್ಪಟ್ಟಂತಹ ಅಧಿಕಾರಿಗಳು. ಅವನ ಪರವಾಗಿ ಕೆಲಸ ಮಾಡಲು ನಿಯೋಜಿಸಲ್ಪಟ್ಟಂತಹ ದೇವತೆಗಳು, ಅವನ ಅಧಿಕಾರಿಗಳು. ಅವನನ್ನು, ಅಂತಹ ದೇವತೆಗಳನ್ನು ನಾವು ಸಂತುಷ್ಟಗೊಳಿಸಿದ್ರೆ ಅವರು ನಮಗೆ ಉತ್ತಮ ಮಳೆ ಬೆಳೆ ಎಲ್ಲವನ್ನು ಸಂತುಷ್ಟರಾಗಿ ಅವರು ನಮಗೆ ಎಲ್ಲವನ್ನು ಬೇಕಾದದ್ದನ್ನು ಕೊಡ್ತಾರೆ. ಅದನ್ನು ನಾವು ಪುನಃ ಕೃಷ್ಣನಿಗೆ ಅರ್ಪಿಸಿ ನಾವು ಅದನ್ನು ಸೇವಿಸಿದ್ರೆ ದೇವತೆಗಳು ಸಂತುಷ್ಟರಾಗಿರ್ತಾರೆ, ಕೃಷ್ಣನು ಸಂತುಷ್ಟನಾಗಿರ್ತಾನೆ, ನಾವು ಸಂತುಷ್ಟರಾಗಿರ್ತೇವೆ. ಇದೊಂದು ರೀತಿಯ ಚಕ್ರ. ಆದ್ದರಿಂದ ಭಗವಂತ ಒಂದು ನಿಯಮವನ್ನು ಮಾಡಿದ್ದಾನೆ. ಇಲ್ಲಿ ನೀವು ನೋಡ್ಬೋದು, ಆಹಾರದ ಶುದ್ಧತೆಯಿಂದ ಮನಸ್ಸಿನ ಶುದ್ಧತೆ ಬರುತ್ತದೆ, ಮನಸ್ಸಿನ ಪರಿಶುದ್ಧತೆಯಿಂದ ದೇವರ ನಿರಂತರ ಸ್ಮರಣೆ ಬರ್ತದೆ, ಮತ್ತು ದೇವರ ನಿರಂತರ ಸ್ಮರಣೆಯಿಂದ ಒಬ್ಬನು ಎಲ್ಲಾ ಬಂಧನಗಳಿಂದ ಮುಕ್ತನಾಗುತ್ತಾನೆ ಮತ್ತು ವಿಮೋಚನೆ ಹೊಂದುತ್ತಾನೆ. ನಮಗೆ ಆಹಾರ ಶುದ್ಧತೆ ಬೇಕು. ಆಹಾರ ಶುದ್ಧತೆ ಆಗ್ಬೇಕಾದ್ರೆ ನಾವು ಏನ್ ಮಾಡ್ಬೇಕು? ಅದನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು. ಅಂತಹ ಆಹಾರ ಸ್ವೀಕರಿಸಿದ್ರೆ ನಮಗೆ ಮನಸ್ಸಿನ ಪ್ರಸನ್ನತೆ ಬರ್ತದೆ, ಮನಸ್ಸಿನಲ್ಲಿ ಪ್ರಸನ್ನತೆ ಬರ್ತದೆ, ಶುದ್ಧತೆ ಬರ್ತದೆ. ಮನಸ್ಸಿನ ಪರಿಶುದ್ಧತೆಯಿಂದ ನಾವು ನಿರಂತರವಾಗಿ ದೇವರ ಸ್ಮರಣೆಯಲ್ಲಿ ಇರಬಹುದು, ದೇವರಿಗೋಸ್ಕರ ಕರ್ಮವನ್ನು ಮಾಡಬಹುದು. ಆ ರೀತಿ ನಾವು ನಿರಂತರ ಸ್ಮರಣೆಯಿಂದ ಒಬ್ಬರು ಎಲ್ಲಾ ಬಂಧನಗಳಿಂದ ಮುಕ್ತನಾಗಬಹುದು. ಭಗವಂತ ಒಂದು ನಿಯಮವನ್ನು ಮಾಡಿದ್ದಾನೆ ಇಲ್ಲಿ. ಆ ನಿಯಮದ ಪ್ರಕಾರ ನಿಮಗೆ ನಡೆದ್ರೆ ಎಲ್ಲಿಯೂ ದುಃಖಕ್ಕೆ ಕಾರಣ ಇಲ್ಲ. ಆದ್ರೆ ನಿಯಮವನ್ನು ಮುರಿದ್ರೆ ಅದು ದುಃಖಕ್ಕೆ ಕಾರಣ ಆಗ್ತದೆ. ಭಕ್ತಾದಿಗಳು ದಯವಿಟ್ಟು ತಮ್ಮ ಮ್ಯೂಟ್ ಮಾಡಿ ಇಟ್ಕೊಳ್ಬೇಕು. 1 ಗಂಟೆ ಕೃಷ್ಣನ ಕಥೆಯನ್ನು ನಾವು ನಿರಂತರವಾಗಿ ಕೇಳೋಣ. ಕೇವಲ 1 ಗಂಟೆ ನಾವು ಕೃಷ್ಣನಿಗೋಸ್ಕರ ಮೀಸಲಾಗಿಡೋಣ, ದಿನದ 1 ಗಂಟೆಯನ್ನು. ಇದರಿಂದ ಮನಸ್ಸಿನ, ನಾನೀಗ ಹೇಳಿದ ಹಾಗೆ ಯಾವ ರೀತಿಯ ಪ್ರಸನ್ನತೆ ಬರ್ತದೆ ಅಂತ ಹೇಳೋದು ನಿಮಗೆ ಮುಂದೆ ಅರಿವಾಗ್ತದೆ. ಅದರಿಂದ ಎಲ್ಲರೂ ಅವರನ್ನು ಮ್ಯೂಟ್ ಮಾಡಿಟ್ಕೊಳ್ಳಿ. ನಾವು ನಿಯಮವನ್ನು ಮೀರಿದಾಗ ನಮಗೆ ದುಃಖ ಬರ್ತದೆ. ಈಗ ಸರ್ಕಾರ ಒಂದು ಕಾರು ಅಥವಾ ಬೈಕ್ ಅಥವಾ ಬಸ್ಗಳು ರೋಡಲ್ಲಿ ಹೇಗೆ ಹೋಗ್ಬೇಕು ಅಂತ ಹೇಳಿ ಸರ್ಕಾರ ಒಂದು ನಿಯಮ ಮಾಡಿದೆ ಅಲ್ವಾ? ಆ ನಿಯಮವನ್ನು ನೀವು ಮುರಿದ್ರೆ ನೀವು ಯಾವಾಗಲೂ ಎಡಭಾಗದಲ್ಲಿ ಹೋಗ್ಬೇಕು. ನೀವು ಬಲಭಾಗದಲ್ಲಿ ಹೋದ್ರೆ ನೀವು ನಿಯಮವನ್ನು ಮುರಿದ್ರೆ ನೀವು ದಂಡ ಕಟ್ಟಬೇಕಾಗ್ತದೆ. ಅದೇ ರೀತಿ ದೇವರು ಮಾಡಿದಂತಹ ನಿಯಮವನ್ನು ನೀವು ಮೀರಿದರೆ ನೀವು ದಂಡವನ್ನು ಕಟ್ಟಬೇಕಾಗ್ತದೆ. ಅದು ಯಾರು ಈ ಚಕ್ರವನ್ನು ಉಲ್ಲಂಘಿಸ್ತಾರೋ ಅವರದ್ದು ಪಾಪ ತುಂಬಿದಂತಹ ಬದುಕು. ಯಾವ ಚಕ್ರ? ದೇವರು ಅವನಿಂದ ಕೊಡಲ್ಪಟ್ಟಂತಹ ನಿಯಮಿತ ಕರ್ತವ್ಯಗಳು, ವೇದದ ಮೂಲಕ ಅವನು ಕೊಡ ಮಾಡಿದಂತಹ ನಿಯಮಿತ ಕರ್ತವ್ಯಗಳು. ಇದನ್ನು ಪ್ರಭುಪಾದರು ಪ್ರಿಸ್ಕ್ರೈಬ್ಡ್ ಡ್ಯೂಟೀಸ್ ಅಂತ ಬರೀತಾರೆ. ನಿಯಮಿತ ಕರ್ತವ್ಯಗಳು, ಮನುಷ್ಯನ ನಿಯಮಿತ ಕರ್ತವ್ಯಗಳು. ಆ ರೀತಿ ಯಜ್ಞಗಳನ್ನು ಮಾಡಬೇಕು. ಆ ರೀತಿ ಯಜ್ಞದಿಂದ ಸಂತುಷ್ಟರಾದಂತಹ ದೇವತೆಗಳು ನಮಗೆ ಮಳೆ ಬೆಳೆ ನೀಡ್ತಾರೆ. ಆ ಮಳೆಯಿಂದ ಬೆಳೆದಂತಹ ಅನ್ನವನ್ನು ಪುನಃ ದೇವರಿಗೆ ಅರ್ಪಿಸಿ ನಾವು ತಿನ್ನಬೇಕು. ಆದ್ದರಿಂದ ಕೃಷ್ಣನನ್ನು ಪೂಜಿಸಿದ್ರೆ ನಾವು ಎಲ್ಲಾ ದೇವರನ್ನು ಪೂಜಿಸಿದ ಹಾಗೆ. ಕಲಿಯುಗಕ್ಕೆ ಯಾವುದು ಯಜ್ಞ? ಇಲ್ಲಿ ಕೃಷ್ಣ ಯಜ್ಞದ ಬಗ್ಗೆ ಹೇಳ್ತಾನೆ. ಆದ್ರೆ ಕಲಿಯುಗಕ್ಕೆ ಸ್ಪೆಷಲ್ ಆಗಿ ಒಂದು ಯಜ್ಞ ಇದೆ, ಅದು ಸಂಕೀರ್ತನ ಯಜ್ಞ. ದಾಸರು, ಪುರಂದರದಾಸರ ಬಗ್ಗೆ ನೀವೆಲ್ಲ ಕೇಳಿದ್ದೀರಿ. ದಾಸರು ಹಾಡ್ತಾರೆ, ಯಾಗ ಯಜ್ಞ ಮಾಡಲೇಕೆ
ಯೋಗಿ ಯತಿಯು ಆಗಲೇಕೆ ನಾಗಶಯನ ನಾರದ ವಂದ್ಯನ ಕೂಗಿ ಭಜನೆ ಮಾಡಿ ಬೇಗ ಅಂತ. ಅಂದ್ರೆ ಈ ಯಜ್ಞಗಳೆಲ್ಲ ಬೇರೆ ಬೇರೆ ಯುಗಕ್ಕೆ ಹೇಳಿದಂಥದ್ದು. ಕಲಿಯುಗಕ್ಕೆ ಸಂಕೀರ್ತನ ಯಜ್ಞ ಒಂದೇ ದಾರಿ. ಸಂಕೀರ್ತನ ಯಜ್ಞ ಮಾಡುವುದ್ರಿಂದಲೇ ನಾವು ಹಿಂದೆ ಬೇರೆ ಬೇರೆ ಯುಗದಲ್ಲಿ ಮಾಡಿದಂತಹ ಯಜ್ಞಗಳನ್ನು ಮಾಡಿ ಏನು ಪುಣ್ಯ ಪಡೆಯುತ್ತಿದ್ದರೋ ಅಂತಹ ಪುಣ್ಯವನ್ನು ನಾವು ಬರೇ ಸಂಕೀರ್ತನ ಯಜ್ಞದಿಂದ ಈ ಕಲಿಯುಗದಲ್ಲಿ ಪಡೆಯಬಹುದು. ಅದಕ್ಕಾಗಿ ನಮಗೆ ಶ್ರೀ ಚೈತನ್ಯರು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಅಂತ ಹೇಳುವ ಒಂದು ಮಂತ್ರವನ್ನು ಈ ಕಲಿಯುಗಕ್ಕೆ ಕೊಟ್ಟಿದ್ದಾರೆ. ಅದನ್ನು ಜಪಿಸುವ ಮೂಲಕ ನಾವು ಎಲ್ಲಾ ಪಾಪಗಳಿಂದ ಮುಕ್ತರಾಗಿ ಭಗವಂತನ ಧಾಮವನ್ನು ಪಡೆಯಬಹುದು. ಪುರಂದರದಾಸರು ಹೇಳ್ತಾರೆ, ಕಲಿಯುಗದಳು ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವವೋ ರಂಗ ಅಂತ. ಬೇರೆ ಯಾವುದೂ ಬೇಕಾಗಿಲ್ಲ ಕಲಿಯುಗಕ್ಕೆ. ಕಲಿಯುಗದಲ್ಲಿ ಹರಿನಾಮವೇ ನಮ್ಮ ಮುಕ್ತಿಗೆ ದಾರಿ. ಆದ್ರಿಂದ ಕೃಷ್ಣನಿಗಾಗಿ ನಾವು ಹರೇ ಕೃಷ್ಣನನ್ನು ಮೆಚ್ಚಿಸಲು ನಾವು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಅಂತ ಹೇಳುವ ಕಲಿಯುಗಕ್ಕೆ ಅಂತಲೇ ಹೇಳಲ್ಪಟ್ಟಂತಹ ಈ ಯಜ್ಞವನ್ನು ಮಾಡಿ ನಾವು ಮುಕ್ತರಾಗಬಹುದು. ಇದರಿಂದ ಏನಾಗ್ತದೆ? ಇದರಿಂದ ನಮ್ಮ ಹಿಂದಿನ ಜನ್ಮದ ಪಾಪ ಮತ್ತು ಪುಣ್ಯ ಕರ್ಮಗಳು ನಶಿಸ್ತವೆ. ನಾವು ಭಕ್ತಿ ಮಾರ್ಗದಲ್ಲಿ ಮುಂದುವರಿಯಲಿಕ್ಕೆ ಇದು ತಳಹದಿ ಆಗ್ತದೆ. ಕೃಷ್ಣ ಹೇಳ್ತಾನೆ, ಭಕ್ತಿ ಮಾರ್ಗದಲ್ಲಿ ಮುಂದುವರಿದವನಿಗೆ ಅಥವಾ ಆತ್ಮ ಸಾಕ್ಷಾತ್ಕಾರವನ್ನು ಸಾಧಿಸಿದವನಿಗೆ ಯಾವುದೇ ನಿಯತ ಕರ್ತವ್ಯಗಳಿಲ್ಲ. ಆದರೂ ಸಮಾಜವನ್ನು ಅಥವಾ ಜೀವಿಗಳನ್ನು ಸರಿಯಾದ ದಾರಿಯಲ್ಲಿ ನಡೆಸಲು ಅವರು ಕರ್ಮ ಮಾಡಬೇಕಾಗುತ್ತದೆ. ಇಲ್ಲಿ ಕೃಷ್ಣ ಜನಕರಾಜನ ಉದಾಹರಣೆಯನ್ನು ಕೊಡ್ತಾನೆ. ಹಿಂದೆ ಜನಕರಾಜ ಕೂಡ ಅವನು ಮುಕ್ತಾತ್ಮ, ಅವನಿಗೆ ನಿಯಮಿತ ಕರ್ತವ್ಯಗಳು ಏನು ಇರಲಿಲ್ಲ. ಆದ್ರೆ ಸಮಾಜವನ್ನು ಅವನು ಉತ್ತಮ ದಾರಿಯಲ್ಲಿ ಅಥವಾ ಸರಿ ದಾರಿಯಲ್ಲಿ ಕೊಂಡೊಯ್ಲಿಕ್ಕೋಸ್ಕರ, ಯಾಕೆಂತ ಹೇಳಿದ್ರೆ ಹಿರಿಯರು ಯಾವ ದಾರಿಯಲ್ಲಿ ನಡೆಯುತ್ತಾರೋ ಮಕ್ಕಳು ಕೂಡ ಅದೇ ದಾರಿಯಲ್ಲಿ ನಡೆಯುತ್ತಾರೆ. ರಾಜ ಯಾವ ದಾರಿಯಲ್ಲಿ ನಡೆಯುತ್ತಾನೋ ಪ್ರಜೆಗಳು ಕೂಡ ಅವನನ್ನು ಫಾಲೋ ಮಾಡ್ತಾರೆ, ಅವನನ್ನು ಅನುಸರಿಸ್ತಾರೆ. ಯದಾಚರತಿ ಶ್ರೇಷ್ಠ ದೇವತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತದೆ. ಶ್ರೇಷ್ಠನಾದವನು ಹೇಗೆ ನಡೆಯುತ್ತಾನೋ ಸಾಮಾನ್ಯ ಜನರು ಅವನನ್ನು ಅನುಸರಿಸುತ್ತಾರೆ. ಮೇಲ್ಪಂಕ್ತಿಯಾದ ತನ್ನ ಕಾರ್ಯಗಳಿಂದ ಆತನು ಯಾವುದನ್ನು ಪ್ರಮಾಣವನ್ನಾಗಿ ಮಾಡುತ್ತಾನೋ ಅದನ್ನೇ ಲೋಕವು ಅನುಸರಿಸುತ್ತದೆ. ಕೃಷ್ಣ ಹೇಳ್ತಾನೆ, ಉತ್ತಮ ಜನರು ಯಾವ ರೀತಿ ಮಾಡ್ತಾರೋ ಲೋಕ ಅದನ್ನು ಅನುಸರಿಸ್ತದೆ. ಆದ್ರಿಂದ ನಾವು ಯಾವಾಗಲೂ ಮೇಲ್ಪಂಕ್ತಿಯಾಗಿರ್ಬೇಕು. ಕೃಷ್ಣ ಹೇಳ್ತಾನೆ, ಇದನ್ನೆಲ್ಲವನ್ನು ಸೃಷ್ಟಿಸಿದವನು ನಾನೇ, ಈ ಯಜ್ಞ ಚಕ್ರವನ್ನು ಸೃಷ್ಟಿಸಿದವನು ನಾನೇ, ಈ ಐಹಿಕ ಜಗತ್ತನ್ನು ಭೌತಿಕ ಜಗತ್ತನ್ನು ಸೃಷ್ಟಿಸಿದವನು ನಾನೇ. ಆದರೆ ಈ ಮೂರು ಲೋಕದಲ್ಲಿ ನನಗೇನು ಕರ್ತವ್ಯಗಳಿಲ್ಲ, ಆದ್ರೂ ನಾನು ನಿಯಮಿತ ಕರ್ತವ್ಯಗಳನ್ನು ಮಾಡ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಕೃಷ್ಣ ಈ ಭೂಮಿಯಲ್ಲಿ ಅವತಾರ ಮಾಡಿ 5,000 ವರ್ಷಗಳ ಹಿಂದೆ ಮಧುರೆಯಲ್ಲಿ ಜನಿಸಿದ ಕೃಷ್ಣ. ಆಗ ಅವನು ಎಲ್ಲಾ ಮಕ್ಕಳ ಹಾಗೆ ಶಿಕ್ಷಣವನ್ನು ಕಲಿತ, ಗೋವುಗಳ ಸೇವೆ ಮಾಡಿದ, ದ್ವಾರಕೆಯ ರಾಜ್ಯವಾಳಿದ, ಗೃಹಸ್ಥನಾಗಿ ಸಂಸಾರವನ್ನು ಪಾಲಿಸಿದ. ಯಾಕೆ ಹಾಗೆ ಮಾಡಿದ? ಅವನಿಗೆ ಯಾವುದೇ ನಿಯಮ ನಿಬಂಧನೆಗಳಿಲ್ಲ, ಯಾಕಂದ್ರೆ ಅವನು ಭಗವಂತ. ಆದ್ರೂ ಅವನು ಮಾಡ್ತಾನೆ. ಯಾಕೆ ಅಂತ ಹೇಳಿದ್ರೆ ಅವನನ್ನು ಅನುಸರಿಸಿ ಈ ಜಗತ್ತು ನಡೆಯುತ್ತದೆ. ಅವನು ತಪ್ಪು ದಾರಿಯಲ್ಲಿ ನಡೆದ್ರೆ ಜಗತ್ತು ಕೂಡ ತಪ್ಪು ದಾರಿಯಲ್ಲಿ ನಡೆಯುತ್ತದೆ. ಆದ್ರೆ ಅಂತಹ ಒಂದು ಅವಕಾಶ ಬರಬಾರದು ಅಂತ ಹೇಳಿ ಕೃಷ್ಣ ಕೂಡ ಸಾಮಾನ್ಯ ಮನುಷ್ಯರ ಹಾಗೆ ಎಲ್ಲ ಅವನ ಧರ್ಮವನ್ನು ಪಾಲಿಸಿದ. ಹೇಗೆ ಅಂತ ಹೇಳಿದ್ರೆ, ಈಗ ಒಂದು ರಾಜ ಒಂದು ಶಾಸನವನ್ನು ಮಾಡ್ತಾನೆ, ಸರ್ಕಾರ ಕೂಡ ಶಾಸನವನ್ನು ಮಾಡ್ತದೆ. ಯಾಕೆಂತ ಹೇಳಿದ್ರೆ ಮನುಷ್ಯರ ಪ್ರಜೆಗಳನ್ನು ಹದ್ದುಬಸ್ತಿನಲ್ಲಿ ಇಡ್ಲಿಕ್ಕೆ. ಆಗ ಆ ಶಾಸನವನ್ನು ಮಾಡಿದಂತಹ ರಾಜ ಕೂಡ ಅದಕ್ಕೆ ಬದ್ಧನಾಗಿರ್ತಾನೆ. ಮುಂದೆ ಅವನೇನಾದ್ರೂ ತಪ್ಪು ಮಾಡಿದ್ರೆ
ಅವನು ಕೂಡ ಆ ಶಾಸನದಿಂದ ಶಿಕ್ಷಿಸಲ್ಪಡ್ತಾನೆ ಅಲ್ವಾ? ಅದೇ ರೀತಿ ಉತ್ತಮವಾದಂತಹ ಸಮಾಜವನ್ನು ಸೃಷ್ಟಿ ಮಾಡ್ಲಿಕ್ಕೆ ಅಥವಾ ಉತ್ತಮವಾದಂತಹ ಮಕ್ಕಳನ್ನು ಸೃಷ್ಟಿ ಮಾಡ್ಲಿಕ್ಕೆ ನಾವು ಉತ್ತಮ ಧರ್ಮ ವಿಹಿತವಾಗಿ ನಡಿಬೇಕು. ಮನೆಯಲ್ಲಿ ತಂದೆ ಧೂಮಪಾನ ಮಾಡ್ತಾ ಇದ್ರೆ ಮಕ್ಕಳಿಗೆ ನೀನು ಧೂಮಪಾನ ಮಾಡ್ಬೇಡ ಅಂತ ಹೇಳುವ ಹಕ್ಕಿರುವುದಿಲ್ಲ ಅವನಿಗೆ ಅಲ್ವಾ? ನಾಳೆ ಮಕ್ಕಳು ತಪ್ಪು ದಾರಿಯಲ್ಲಿ ನಡೆದ್ರೆ ತಂದೆಗೆ ಅವರನ್ನು ಸರಿಪಡಿಸುವಂತಹ ಅಧಿಕಾರ ಇರುವುದಿಲ್ಲ. ಯಾಕಂದ್ರೆ ತಂದೆಯೇ ತಪ್ಪು ದಾರಿಯಲ್ಲಿ ನಡೀತಾ ಇರ್ತಾನೆ. ಅಥವಾ ತಾಯಿ ತಪ್ಪು ದಾರಿಯಲ್ಲಿ ನಡೆದ್ರೆ ಅವಳ ಮಕ್ಕಳಿಗೆ ಅವಳು ಹೇಳುವಂತಹ ಅಧಿಕಾರವನ್ನು ಕಳೆದುಕೊಳ್ತಾಳೆ. ಆದ್ರಿಂದ ಮನೆಯಲ್ಲಿ ತಂದೆ ತಾಯಂದ್ರಿಗೆ ಅಥವಾ ಶಾಲೆಯಲ್ಲಿ ಶಿಕ್ಷಕರಿಗೆ, ದೇಶದ ನಾಯಕರಿಗೆಲ್ಲ ಒಂದು ಮಹತ್ತರ ಜವಾಬ್ದಾರಿ ಇದೆ. ಯಾಕಂತ ಹೇಳಿದ್ರೆ ಸಮಾಜ ಅವರನ್ನು ಅನುಸರಿಸ್ತದೆ. ಈಗ ಕೃಷ್ಣ ಅವನ ನಿರ್ಧಾರವನ್ನು ಹೇಳ್ತಾನೆ, ಅಂದ್ರೆ ಒಂದು ಕನ್ಕ್ಲೂಷನ್ ಹೇಳ್ತಾನೆ. ಈ ರೀತಿ ನನಗೆ ಪೂರ್ತಿ ಶರಣಾಗಿ ನನ್ನ ಬಗ್ಗೆ ತಿಳಿದುಕೊಂಡು ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಯಾವುದೇ ಒಡೆತನದ ಭಾವವಿಲ್ಲದೆ ನನಗಾಗಿ ಯುದ್ಧ ಮಾಡು. ಅದು ನಿನ್ನ ನಿಗದಿತ ಕರ್ತವ್ಯ. ಅರ್ಜುನ ಒಂದು ಪ್ರಶ್ನೆ ಕೇಳಿದ್ದ, ಯುದ್ಧ ಮಾಡ್ಬೇಕೇ ಬೇಡುವೆ ಅಂತ. ಈಗ ಕೃಷ್ಣ ಹೇಳ್ತಾ ಇದ್ದಾನೆ, ನೀನು ನನಗೋಸ್ಕರ ಯುದ್ಧ ಮಾಡು. ಕೃಷ್ಣನಿಗಾಗಿ ಮಾಡಿದ ಕೆಲಸ ಅಂತ ತಿಳ್ಕೊಂಡು ನೀನು ನಿನ್ನ ನಿಗದಿತ ಕರ್ತವ್ಯವನ್ನು ಮಾಡು. ಈಗ ಅರ್ಜುನ ಕೃಷ್ಣನಲ್ಲಿ ಒಂದು ಪ್ರಮುಖವಾದ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಇದು ನಮಗೆಲ್ಲರಿಗೂ ಆಗಾಗ ಒಂದು ಮನಸ್ಸಿನಲ್ಲಿ ಮೂಡುವಂತಹ ಪ್ರಶ್ನೆ. ಖಂಡಿತ ನೀವು ಕೂಡ ಈ ಪ್ರಶ್ನೆಯನ್ನು ಈ ಅಧ್ಯಾಯದ ಕೊನೆಯಲ್ಲಿ ನೀವು ಕೂಡ ಈ ಪ್ರಶ್ನೆಯನ್ನು ಕೇಳಬಹುದು. ಅಧ್ಯಾಯದ 36ನೇ ಶ್ಲೋಕ ಅದು. ಅರ್ಜುನ ಉವಾಚ ಅತರ್ಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪುರುಷಃ ಅನಿಚ್ಛನ್ನಮಪಿ ವಾಷ್ಣೇಯ ಬಲಾದಿವ ನಿಯೋಜಿತಃ. ಅರ್ಜುನ ಕೇಳ್ತಾನೆ, ವಿಷ್ಣುಯ ಸಂತತಿಯವನಾದ ಕೃಷ್ಣನೇ, ಮನುಷ್ಯನು ಇಷ್ಟವಿಲ್ಲದಿದ್ದರೂ ಬಲಾತ್ಕಾರದಿಂದ ಪಾಪ ಕಾರ್ಯಗಳನ್ನು ಮಾಡಲು ಯಾವುದರಿಂದ ಪ್ರಚೋದಿತನಾಗುತ್ತಾನೆ? ನೀವು ಎಲ್ಲರೂ ಕೆಲವು ಸಲ ಬಲಾತ್ಕಾರವಾಗಿ ಕೆಲವು ಕೆಟ್ಟ ಕೆಲಸಗಳನ್ನು ಮಾಡಬೇಕಾಗಿ ಬರ್ತದೆ. ನಮಗೆ ಮನಸ್ಸಿನಲ್ಲಿ ನಮ್ಗೆ ಆಂತರ್ಯದಲ್ಲಿ ಅದು ಗೊತ್ತಿರ್ತದೆ, ನಾನು ಮಾಡುವುದು ತಪ್ಪು ಕೆಲಸ ಅಂತ. ಆದ್ರೂ ಕೂಡ ನಾವು ಬಲಾತ್ಕಾರವಾಗಿ ಮಾಡಿ ಬಿಡ್ತೇವೆ, ಮಾಡ್ಲೇಬೇಕಾಗ್ತದೆ. ಅಂತಹ ಪ್ರಚೋದನೆ ಎಲ್ಲಿಂದ ಬರ್ತದೆ? ಪಾಪ ಅಂತ ಹೇಳಿದ್ರೆ ಅದು ಬರೀ ಕೆಲಸ ಕಾರ್ಯಗಳಲ್ಲ, ನಾವು ಮಾತಾಡುವ ಮಾತಾಗಿರ್ಬೋದು, ನಾವು ಮಾತಿನ ಮೂಲಕ ನಾವು ಕೆಲವರನ್ನು ಹಿಂಸಿಸ್ತೇವೆ, ಅಥವಾ ನಾವು ನಡೆದಾಡುವ ರೀತಿ ಇರ್ಬೋದು. ಕೆಲವು ವಿಚಾರಗಳಲ್ಲಿ ನಾವು ಕೆಲವು ತಪ್ಪುಗಳನ್ನು ಮಾಡ್ತೇವೆ. ಅಂತಹ ತಪ್ಪುಗಳು ನಮ್ಮಿಂದ ಮಾಡಲ್ಪಡ್ತದೆ. ಅದಕ್ಕೆ ಏನು ಕಾರಣ? ಅದು ಯಾವುದರಿಂದ ಆ ರೀತಿ ಮಾಡಲ್ಪಡ್ತದೆ? ಅದಕ್ಕೆ ಯಾವುದು ಪ್ರಚೋದನೆ ಕೊಡ್ತದೆ ಅಂತ ಕೃಷ್ಣನಲ್ಲಿ ಅರ್ಜುನ ತನ್ನ ಮನಸ್ಸಿನ ಸಂಶಯವನ್ನು ಕೇಳ್ತಾನೆ. ಎಲ್ಲರ ಮನಸ್ಸಿನಲ್ಲಿ ಇದೊಂದು ಆಗಾಗ ಉದ್ಭವವಾಗುವಂತಹ ಒಂದು ಪ್ರಶ್ನೆ ಇದು. ಮನುಷ್ಯರು ಇಲ್ಲದಿದ್ದರೂ ಕೆಲವು ಸಲ ಪಾಪ ಕಾರ್ಯ ಮಾಡಲು ಮುಂದಾಗುತ್ತಾರೆ. ಅಂತಹ ತಪ್ಪು ಮಾಡಲು ಯಾರು ಪ್ರಚೋದಿಸುತ್ತಾರೆ? ಅಂತಹ ಯಾವುದು ನಮ್ಮನ್ನು ತಪ್ಪು ಮಾಡಲು ಪ್ರೇರೇಪಿಸುತ್ತದೆ? ಕೃಷ್ಣ ಹೇಳ್ತಾನೆ, ಕಾಮವೇ ಇದಕ್ಕೆಲ್ಲ ಕಾರಣ. ಈ ಜೀವಿ 37ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಶ್ರೀ ಭಗವಾನ್ ವಾಚ ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ ವಿದ್ಯೆ ನಮಃ ವೈರಿಣಂ. ಅಂದ್ರೆ ರಜೋಗುಣದ ಸಂಪರ್ಕದಿಂದ ಹುಟ್ಟಿ ಅನಂತರ ಕ್ರೋಧವಾಗಿ ಮಾರ್ಪಡುವ ಕಾಮವೇ ಇದಕ್ಕೆ ಕಾರಣ. ಇದು ಎಲ್ಲವನ್ನೂ ನುಂಗಿ ಹಾಕುವ ಈ ಜಗತ್ತಿನ ಪಾಪಪೂರಿತ ಶತ್ರು. ರಜೋಗುಣದ ಸಂಪರ್ಕದಿಂದ ಹುಟ್ಟುವಂತಹ ಈ ಕಾಮವೇ ಈ ತಪ್ಪು ಕೆಲಸ ಮಾಡುವ ದಾರಿಯಲ್ಲಿ ನಮ್ಮನ್ನು ಪ್ರಚೋದಿಸುತ್ತದೆ. ರಜೋಗುಣದ ಸಂಪರ್ಕದಿಂದ ನಮ್ಮಲ್ಲಿರುವಂತಹ ಕೃಷ್ಣ ಪ್ರೇಮ ಕಾಮವಾಗಿ ಮಾರ್ಪಾಡಾಗ್ತದೆ. ನಾವು ಮೂಲತಃ ಕೃಷ್ಣನ ಸೇವಕರು. ನಾವು ನಿತ್ಯರು, ನಮ್ಮ ಆತ್ಮವು ನಿತ್ಯ, ಕೃಷ್ಣನೂ ನಿತ್ಯ. ಮಾತಾಜಿ ಮುಂದಿನ ಶ್ಲೋಕಕ್ಕೆ ಹೋಗಿ, 36ನೇ ಶ್ಲೋಕಕ್ಕೆ ಹೋಗಿ ಮಾತಾಜಿ. ಅಲ್ಲಿಗೆ ಸ್ಲೈಡ್ ಚೇಂಜ್ ಮಾಡಿ. ನಾವು ನಿತ್ಯ, ಕೃಷ್ಣನೂ ನಿತ್ಯ. ನಾವು ಅಲ್ಲಿಂದಲೇ ಬಂದವರು.
ಆದ್ರೆ ನಮ್ಮ ಈ 3 ಗುಣಗಳಿಗೆ ಅನುಸಾರವಾಗಿ ನಾವು ಪಾಪ ಪುಣ್ಯಗಳನ್ನು ಅನುಭವಿಸ್ತಾ ಇದ್ದೇವೆ. ಕೃಷ್ಣನಿಗೆ ಅದ್ಯಾವುದು ಅಂಟುವುದಿಲ್ಲ, ಯಾಕೆಂದ್ರೆ ಅವನು ಭಗವಂತ. ನಾವು ಈ ಲೌಕಿಕ ಜಗತ್ತಿನಲ್ಲಿ ಈ ರಜೋಗುಣ, ತಮೋಗುಣ ಮತ್ತು ಸತ್ವಗುಣದ ಆಧಾರದಲ್ಲಿ ಬೇರೆ ಬೇರೆ ರೀತಿಯ ಕರ್ಮಗಳನ್ನು ಮಾಡಿ ಅದರ ಫಲಗಳನ್ನು ಉಣ್ಣುತ್ತಾ ಇದ್ದೇವೆ. ಮೂಲತಃ ನಮ್ಮಲ್ಲಿ ಇರುವುದು ಕೃಷ್ಣ ಪ್ರೇಮ, ಆದ್ರೆ ಅದು ಈಗ ರಜೋಗುಣದ ಪ್ರಭಾವದಿಂದಾಗಿ ಅದು ಮುಚ್ಚಿದೆ. ಅದು ಕಾಮವಾಗಿ ಮಾರ್ಪಾಡಾಗಿದೆ. ಪ್ರೇಮ ಕಾಮವಾಗಿ ಮಾರ್ಪಾಡಾಗಿದೆ. ಇದು ನಮ್ಮ ಪಾಪಕರ್ಮದ ಪ್ರತಿಕ್ರಿಯೆ. ಇದು ತುಂಬಾ ತೊಂದರೆಯನ್ನು ತರುವಂತಹ ಒಂದು ಪ್ರಕ್ರಿಯೆ. ಈ ಕಾಮ ಅಂತ ಹೇಳುದು ಮನುಷ್ಯರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಮಟ್ಟದಲ್ಲಿ ಇದು ಇದೆ. ಅಂದ್ರೆ ಕೆಲವರಲ್ಲಿ ಅಧಿಕ ಮಟ್ಟದಲ್ಲಿ ಇರ್ತದೆ, ಕೆಲವರಲ್ಲಿ ಕಡಿಮೆ ಆಗಿರ್ತದೆ. ಈ ರೀತಿ ಕೆಲವು ಜನರಲ್ಲಿ ಕೆಲವು ರೀತಿಯ ಕಾಮಗಳು ಇರುತ್ತದೆ. ಈಗೊಂದು ಮನೆಯಲ್ಲಿ ಒಂದು ಕನ್ನಡಿ ಉಂಟು. ಆ ಕನ್ನಡಿ ಧೂಳಿನಿಂದ ಮುಚ್ಚಿದ್ರೆ ನಿಮ್ಗೆ ಅದರಲ್ಲಿ ಪ್ರತಿಬಿಂಬ ಕಾಣೋದಿಲ್ಲ ಅಲ್ವಾ? ನೀವು ಆ ಧೂಳನ್ನು ಬರೆಸಿದಾಗ ನಿಮಗೆ ನಿಮ್ಮ ಪ್ರತಿಬಿಂಬ ಕಾಣ್ತದೆ. ಅದೇ ರೀತಿ ನಮ್ಮ ಮನಸ್ಸಿನ ಕನ್ನಡಿ ಕಾಮದಿಂದ ಮುಚ್ಚಲ್ಪಟ್ಟಿದೆ. ಆ ಕಾಮವನ್ನು ನಾವು ದೂರೀಕರಿಸಿದಾಗ, ಅಂದ್ರೆ ಅದನ್ನು ದೂರ ಮಾಡಿದಾಗ ನಮಗೆ ಆ ಕೃಷ್ಣ ಪ್ರೇಮ ಉದ್ಭವ ಆಗ್ತದೆ. ನಮ್ಮ ಮನಸ್ಸಿನಲ್ಲಿ ಇರುವಂತಹ ಕೃಷ್ಣ ಪ್ರೇಮ ನಮ್ಗೆ ಕಾಣಿಸ್ತದೆ. ಈಗ ಅದು ರಜೋಗುಣದಿಂದ ಮನಸ್ಸಿನ ಕನ್ನಡಿ ಕಾಮದಿಂದ, ಅದು ಕೃಷ್ಣ ಪ್ರೇಮ ಕಾಮದಿಂದ ಮುಚ್ಚಲ್ಪಟ್ಟಿದೆ. ಅದೇ ರೀತಿ ಇನ್ನೊಂದು ಉದಾಹರಣೆ ಕೊಡ್ತಾನೆ ಕೃಷ್ಣ. ಬೆಂಕಿ ಇರ್ತದೆ, ಅಲ್ಲಿ ಹೊಗೆ ಬರ್ತಾ ಇರ್ತದೆ. ಆದ್ರೆ ಹೊಗೆ ಬಂದಲ್ಲಿ ಬೆಂಕಿ ಇರ್ತದೆ ಅಂತ ಹೇಳೋದು ಗೊತ್ತಿರ್ತದೆ ನಮಗೆ, ಆದ್ರೆ ಅದು ಹೊತ್ತಿಕೊಳ್ಳುವುದಿಲ್ಲ. ಹೊಗೆ ಇರ್ತದೆ, ಆದ್ರೆ ನಾವು ಅದಕ್ಕೆ ಗಾಳಿ ಹಾಕಿದಾಗ ಅದು ಬೆಂಕಿ ಹೊತ್ತಿಕೊಳ್ತದೆ. ಅದೇ ರೀತಿ ಭ್ರೂಣವನ್ನು ಕೂಡ ಗರ್ಭಕೋಶ ಆ ರೀತಿ ದಪ್ಪವಾಗಿ ಮುಚ್ಚಿಕೊಂಡಿದೆ. ಈ ರೀತಿಯಾದಂತಹ ಕೆಲವು ಉದಾಹರಣೆಗಳನ್ನು ಕೃಷ್ಣ ಇಲ್ಲಿ ಕೊಡ್ತಾ ಇದ್ದಾನೆ. ಆ ರೀತಿ ಕಾಮ ಅಂತ ಹೇಳುದು ಮನುಷ್ಯರಲ್ಲಿ, ಜೀವಿಗಳಲ್ಲಿ ಬೇರೆ ಬೇರೆ ಮಟ್ಟದಲ್ಲಿ ಇದೆ. ಆ ಕಾಮವು ಯಾವಾಗ ತೃಪ್ತಿ ಆಗುವುದಿಲ್ಲವೋ ಅದು ಕ್ರೋಧವಾಗಿ ಮಾರ್ಪಾಡಾಗ್ತದೆ. ಆ ಕ್ರೋಧವೇ ನಮ್ಮನ್ನು ತಪ್ಪು ದಾರಿಯಲ್ಲಿ ನಡೆಯಲು ಪ್ರಚೋದನೆ ಮಾಡ್ತದೆ. ನಾವು ಈ ಮಲಿನವನ್ನು ತೊಳೆದಾಗ ನಮ್ಮ ಕೃಷ್ಣ ಪ್ರೇಮ ಜಾಗೃತವಾಗ್ತದೆ. ಈ ಕಾಮಕ್ಕೆ ತೃಪ್ತಿ ಎನ್ನುವುದೇ ಇಲ್ಲ. ಅದು ಯಾವಾಗ್ಲೂ ಬುಸುಗುಡುತ್ತಿರುವಂತಹ ಒಂದು ಹಾವಿನ ಹಾಗೆ. ಎಷ್ಟು ನೀವು ಹಾಕಿದ್ರು ಅದು ಸ್ವಾಹ ಮಾಡ್ತಾ ಇರ್ತದೆ. ದಾಸರು ಹೇಳ್ತಾರೆ, ಇಷ್ಟು ದೊರಕಿದರೆ ಮತ್ತಷ್ಟು ಬೇಕೆಂಬ ಆಸೆ ಅಂತ. ನೀವು ಎಷ್ಟು ಕೊಟ್ರು ಅದಕ್ಕೆ ಸಾಕು ಅಂತ ಅನ್ನಿಸುವುದಿಲ್ಲ. ಕಾಮವೇ ಹಾಗೆ. ಅದನ್ನ ಯಾವ ರೀತಿ ಅದನ್ನು ಉದಾಹರಣೆಯ ಮೂಲಕ ಹೇಳಬಹುದು ಅಂತ ಹೇಳಿದ್ರೆ, ಬೆಂಕಿಗೆ ನೀವು ಇಂಧನ ಹಾಕಿದ್ರೆ ಅದು ಉರಿತಾ ಇರ್ತದೆ, ಅದು ಮತ್ತಷ್ಟು ದಗದಗಿಸ್ತಾ ಇರ್ತದೆ. ಬೆಂಕಿಯನ್ನು ನಂದಿಸ್ಬೇಕಾದ್ರೆ ನೀವೇನ್ ಮಾಡ್ಬೇಕು? ಬೆಂಕಿಯನ್ನು ನಂದಿಸ್ಬೇಕಿದ್ರೆ ನೀವು ನೀರ್ ಹಾಕ್ಬೇಕು, ಇಲ್ಲದಿದ್ರೆ ಅದು ಉರಿಯುತ್ತಲೇ ಇರ್ತದೆ. ಆ ರೀತಿ ಕೃಷ್ಣ ಪ್ರೇಮವನ್ನು ಕೊಡುವುದರ ಮೂಲಕ ನಾವು ಕಾಮವನ್ನು ನಂದಿಸಬಹುದು, ಅಥವಾ ಅದನ್ನು ಆ ಮಲಿನವನ್ನು ನಾವು ತೊಳೆಯಬಹುದು ಅಂತ ಕೃಷ್ಣ ಇಲ್ಲಿ ಹೇಳ್ತಾನೆ. ಬೆಂಕಿಯ ಅಸ್ತಿತ್ವವನ್ನು ಕೊನೆಗೊಳಿಸ್ಬೇಕಿದ್ರೆ ನಾವು ನೀರ್ ಹಾಕ್ಲೇಬೇಕು ಅಂತ. ಆದ್ರಿಂದ ಕಾಮದ ಅಸ್ತಿತ್ವವನ್ನು ನಾವು ತೊಲಗಿಸ್ಬೇಕಾದ್ರೆ ಕೃಷ್ಣ ಪ್ರೇಮವನ್ನು ನಾವು ಪುನರುಜ್ಜೀವಿಸಿಕೊಳ್ಬೇಕು. ನಮ್ಮ ಮನಸ್ಸಿನಲ್ಲಿ ಇರುವಂತಹ ಆಲ್ರೆಡಿ ಇದೆ ಅದನ್ನು, ಆದ್ರೆ ಅದಕ್ಕೆ ಈ ಗ್ರಂಥಗಳ ಪಠಣ ಮಾಡುವಂತಹ ಮೂಲಕ, ಭಗವದ್ಗೀತೆಯ ಕ್ಲಾಸಿಗೆ ಸೇರ್ಕೊಳ್ಳುವ ಮೂಲಕ, ಅಥವಾ ಹರೇ ಕೃಷ್ಣ ಮಂತ್ರಗಳ ಪಠಣದ ಮೂಲಕ, ಸಂಕೀರ್ತನೆಯ ಮೂಲಕ ನಾವು ಕೃಷ್ಣನಿಗೋಸ್ಕರ ಕಾರ್ಯ ಮಾಡುವ ಮೂಲಕ ನಾವು ಅದನ್ನು ಉದ್ದೀಪನಗೊಳಿಸ್ಬೇಕು, ಅದನ್ನು ಹೆಚ್ಚಿಸ್ಬೇಕು.
ಕೊಳೆಯನ್ನು ತೊಳೆದು ನಾವು ನಮ್ಮ ನಿಜ ಸ್ವರೂಪವನ್ನು ಪ್ರಕಟಿಸಬೇಕು. ಈ ಕಾಮ ಎಲ್ಲಿ ವಾಸ ಮಾಡ್ತದೆ? ಮನುಷ್ಯನ ಕರ್ಮೇಂದ್ರಿಯಗಳಲ್ಲಿ ಇದು ವಾಸ ಮಾಡ್ತದೆ. ಯಾವುದು ಕರ್ಮೇಂದ್ರಿಯಗಳು? ಕಣ್ಣು, ಕಿವಿ, ಮೂಗು, ನಾಲಿಗೆ, ಹರೇ ಕೃಷ್ಣ ಮಾತಾಜಿ. ಕೊನೆಯ ಭಾಗಕ್ಕೆ ಹೋಗಿ. ಹರೇ ಕೃಷ್ಣ ಚಂದ್ರಿಕಾ ಮಾತಾಜಿ, ಕೊನೆಯ ಭಾಗಕ್ಕೆ ಹೋಗಿ. ಮಾತಾಜಿ. ಕಾಮ ಎಲ್ಲಿ ವಾಸ ಮಾಡ್ತದೆ ಅಂತ ಹೇಳಿದ್ರೆ ಮನುಷ್ಯನ ಕರ್ಮೇಂದ್ರಿಯಗಳಲ್ಲಿ ಅದು ವಾಸ ಮಾಡ್ತದೆ. ಹೇಗೆ ನಿಮಗೆ ಕಣ್ಣು ಪಿಕ್ಚರ್ ನೋಡ್ಬೇಕು ಅಂತ, ಒಂದು ಒಳ್ಳೆ ಫಿಲ್ಮ್ ಬಂದ್ರೆ ಅದನ್ನ ನೋಡ್ಬೇಕು ಅಂತ ಆಸೆ ಬರ್ತದೆ ಕಣ್ಣಿನ ಮೂಲಕ. ಅದು ಆ ಆಸೆಯನ್ನು ಮನಸ್ಸಿಗೆ ರವಾನಿಸ್ತದೆ. ಆದ್ರೆ ನೀವು ಮನಸ್ಸಿನ ಮೂಲಕ ಅದನ್ನು, ಬುದ್ಧಿಯ ಮೂಲಕ ಮನಸ್ಸನ್ನು ನಿಮಗೆ ಬುದ್ಧಿ ಉಂಟು. ಕೃಷ್ಣ ಕತೆ ದೇವಸ್ಥಾನಕ್ಕೆ ಹೋಗ್ಬೇಕು, ಆ ಪಿಕ್ಚರ್ಗೆ ಹೋಗೋ ಆ 3 ಗಂಟೆ ಸಮಯವನ್ನು ನಾವು ಯಾವ್ದಾದ್ರು ಒಂದು ದೇವಸ್ಥಾನಕ್ಕೆ ಹೋಗುವ ಬದಲು ಹೋಗ್ಬೋದು, ಅಥವಾ ಯಾವ್ದಾದ್ರು ಒಂದು ಗ್ರಂಥವನ್ನು ಪಠಣ ಮಾಡ್ಬೋದು, ಭಗವದ್ಗೀತೆಯ ಅಧ್ಯಯನ ಮಾಡ್ಬೋದು ಅಂತ ಹೇಳುವ ಬುದ್ಧಿ ನಿಮಗೆ ಇದ್ರೆ ನೀವು ಆ ಬುದ್ಧಿಯ ಮೂಲಕ ಮನಸ್ಸನ್ನು ಕಟ್ಟಿ ಹಾಕ್ತೀರಿ, ಕಂಟ್ರೋಲ್ ಮಾಡ್ತೀರಿ. ಆದ್ರಿಂದ ಅದೇ ರೀತಿ ನೀವು ನಿಮಗೆ ಕಿವಿ ಕೂಡ ಒಂದು ಶ್ರವಣೇಂದ್ರಿಯ. ಅಲ್ಲಿ ನೀವು ಬೇರೆ ಬೇರೆ ಗ್ರಾಮ್ಯ ಕಥೆಗಳನ್ನು ಕೇಳುವ ಮೂಲಕ ಅಥವಾ ಯಾರ್ಯಾರ್ದೋ ಕಥೆಗಳನ್ನು ಕೇಳುವ ಬದಲು ಕೃಷ್ಣ ಕಥೆಯನ್ನು ಕೇಳುವಂತಹ ಒಂದು ಮನಸ್ಸು, ಬುದ್ಧಿ ಹೇಳ್ತಾ ಇರ್ತದೆ ಅಂತಹ ಮನಸ್ಸು ನೀವು ಮಾಡಬೇಕು. ಆಗ ಮನಸ್ಸಿನ ಮೂಲಕ ನೀವು ಇಂದ್ರಿಯಗಳನ್ನು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬೇಕು, ಕಟ್ಟುಪಾಡಲ್ಲಿ ಇಟ್ಕೊಳ್ಬೇಕು, ಅದನ್ನು ನಿಯಂತ್ರಣ ಮಾಡಬೇಕು. ರುಚಿಯಾದಂತಹ ವಸ್ತುವನ್ನು, ಆಹಾರವನ್ನು ತಿನ್ನುವಂತಹದ್ದು ನಾಲಿಗೆಯ ಆಸೆ. ಆದ್ರೆ ತಿನ್ಬಹುದು, ತಪ್ಪೇನಿಲ್ಲ. ಆದ್ರೆ ಕೃಷ್ಣ ಪ್ರಸಾದವನ್ನು ಮಾತ್ರ ತಿನ್ನುವಂತಹ ಒಂದು ಆಚರಣೆಯನ್ನು ಅಥವಾ ನಿಯಮವನ್ನು ನಾವು ಮಾಡಿಕೊಂಡಾಗ, ಆ ರೀತಿಯಾಗಿ ನಾವು ಬುದ್ಧಿಯನ್ನು ಉಪಯೋಗಿಸಿ ಮನಸ್ಸಿನ ಮೂಲಕ ಇಂದ್ರಿಯಗಳನ್ನು ನಾವು ಅಂಕೆಯಲ್ಲಿಟ್ಟುಕೊಂಡು ಕೃಷ್ಣನಿಗೋಸ್ಕರ ಕೆಲಸ ಮಾಡಬೇಕು. ನಾವು ಕೆಲಸ ಹೇಳ್ತೇವೆ, ಬುದ್ಧಿ ಇಲ್ಲದ ಒಂದು ಮನುಷ್ಯ ಏನಾದ್ರೂ ಕೆಲಸ ಮಾಡಿದ್ರೆ ಬುದ್ಧಿ ಇಲ್ಲದ ರೀತಿಯಲ್ಲಿ ಅವನು ವರ್ತಿಸ್ತಾ ಇದ್ದಾನೆ ಅಂತ. ಅಂದ ಮೇಲೆ ಅವನಿಗೆ ಬುದ್ಧಿ ಉಂಟು ಅಂತ ಅರ್ಥ ಅಲ್ವಾ? ಬುದ್ಧಿ ಇರುವವನು ಯಾವಾಗ್ಲೂ ಅವನು ಮಾಡುವಂತಹ ಕ್ರಿಯೆಗಳಲ್ಲಿ ಅವನು ತಪ್ಪನ್ನು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವನು ಇಂದ್ರಿಯಗಳನ್ನು ತನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರ್ತಾನೆ ಅವನು. ಆದ್ರಿಂದ ಇಂದ್ರಿಯಗಳನ್ನು ಮನಸ್ಸಿನ ಮೂಲಕ ಕಟ್ಟಿ ಹಾಕಿ ಬುದ್ಧಿಯನ್ನು ಉಪಯೋಗಿಸಿ ಇಂದ್ರಿಯಗಳು ಯಾವಾಗಲೂ ಭಗವಂತನ ಸೇವೆಯಲ್ಲಿ ತೊಡಗುವಂತೆ ಮಾಡುವುದರಿಂದ ನಾವು ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬಹುದು. ಈ ರೀತಿ ಕೃಷ್ಣ ಇವತ್ತು ಕರ್ಮಯೋಗದ ಬಗ್ಗೆ ಅರ್ಜುನನಿಗೆ ತಿಳಿ ಹೇಳ್ತಾ ಇದ್ದಾನೆ. ಯೋಗ ಅಂದ್ರೆ ಏನು? ಯೋಗ ಅಂತ ಹೇಳಿದ್ರೆ ಜೋಡಣೆ ಅಂತ ಅರ್ಥ. ಯೋಗದ ಶಬ್ದಾರ್ಥ ಜೋಡಣೆ. ಅಂದ್ರೆ ಕರ್ಮವನ್ನು ಮಾಡುವ ಮೂಲಕ ನಾವು ಭಗವಂತನೊಂದಿಗೆ ಜೋಡಿಸಲ್ಪಡಬೇಕು ಅಂತ ಹೇಳುವುದು ಇದರ ಅರ್ಥ. ಯಾವ ರೀತಿ ಕರ್ಮ ಮಾಡ್ಬೇಕು ಅಂದ್ರೆ ಭಗವಂತನ ಪ್ರೀತಿಗೋಸ್ಕರ, ಭಗವಂತನನ್ನು ಪ್ರೀತಿಗೊಳಿಸ್ಲಿಕ್ಕೋಸ್ಕರ ನಾವು ನಮ್ಮ ಕೆಲಸಗಳನ್ನು ಮಾಡಬೇಕು. ಕೊನೆಯಲ್ಲಿ ಕೃಷ್ಣ ಹೇಳ್ತಾನೆ, ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ತಭ್ಯಾತ್ಮಾನಮಾತ್ಮನ ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ. ಅಂದ್ರೆ ಭೌತಿಕ ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ ಇವೆಲ್ಲವನ್ನು ಆತ್ಮನು ಮೀರಿದವನು. ಈ ನಮ್ಮ ದೇಹದಲ್ಲಿರುವ ಆತ್ಮ ಏನುಂಟು ಇದೆಲ್ಲವನ್ನು ಈ ಮನಸ್ಸು, ಬುದ್ಧಿ ಮತ್ತು ಇಂದ್ರಿಯಗಳಿಂದ ಮೇಲದು. ಇದನ್ನು ಅರಿತು ಮನಸ್ಸನ್ನು ಉದ್ದೇಶಪೂರ್ವಕವಾಗಿ ಅಲೌಕಿಕ ಬುದ್ಧಿಯಿಂದ
ದೃಢಗೊಳಿಸಬೇಕು. ಹೀಗೆ ಆಧ್ಯಾತ್ಮಿಕ ಶಕ್ತಿಯಿಂದ ಎಂದೂ ತೃಪ್ತಿಪಡಿಸಲು ಸಾಧ್ಯವಿಲ್ಲದ ಈ ಕಾಮ ಎಂಬ ವೈರಿಯನ್ನು ಗೆಲ್ಲಬೇಕು. ಈ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ, ಅಂದ್ರೆ ಆತ್ಮಕ್ಕೆ ಏನು ಬೇಕು ಅಂತ ಹೇಳುವಂಥದ್ದು ನಮಗೆ ಅರಿವಾಗ್ಬೇಕು. ಯಾವಾಗಲೂ ದೇಹದ ಸ್ತರದಲ್ಲಿಯೇ ನಾವು ಯೋಚನೆ ಮಾಡಬಾರ್ದು. ದೇಹದ ಪೋಷಣೆಯೊಂದಿಗೆ ನಾವು ಆತ್ಮದ ಪೋಷಣೆಯನ್ನು ಕೂಡ ಮಾಡಬೇಕು. ಆಗ ಆತ್ಮ ಮತ್ತು ದೇಹವನ್ನು ನಾವು ಒಂದು ಗಾಡಿಯ ಎರಡು ಚಕ್ರಗಳು ಬೇರೆ ಬೇರೆ ದಾರಿಯಲ್ಲಿ ಸಾಗಿದ್ರೆ ಆಗ ಗಾಡಿ ಬೀಳ್ತದಲ್ವಾ. ಸ್ಕೂಟರ್ನ ಒಂದು ಚಕ್ರ ಹಿಂದೆ ಓಡಿದ್ರೆ ಒಂದು ಚಕ್ರ ಮುಂದೆ ಹೋದ್ರೆ ಆಗುದಿಲ್ಲ, ಎರಡೂ ಒಟ್ಟಿಗೆ ಮೂವ್ ಆಗ್ಬೇಕು, ಹಾಗಿದ್ರೆ ಮಾತ್ರ ಅದು ಮುಂದೆ ಹೋಗ್ತದೆ. ಅದೇ ರೀತಿ ಆತ್ಮ ಯಾವುದೇ ಕಷ್ಟಕ್ಕೆ ಸಿಲುಕಿಸಿಕೊಳ್ಳದಾಗೆ, ಅಂದ್ರೆ ನಮಗೆ ಶಾಂತಿ ಸುಖದಿಂದ ಇರ್ಬೇಕು ಅಂತ ಆದ್ರೆ ನಾವು ಆತ್ಮವನ್ನು ದೇಹವನ್ನು ಒಟ್ಟೊಟ್ಟಿಗೆ ಕೊಂಡೋಗ್ಬೇಕು. ದೇಹವನ್ನು ಸುಸ್ಥಿತಿಯಲ್ಲಿ ಇಡಬೇಕು, ಆತ್ಮಕ್ಕೂ ಪೋಷಣೆ ಕೊಡಬೇಕು. ಯಾವ ರೀತಿ ಕೊಡಬೇಕು ಅಂದ್ರೆ ಕರ್ಮೇಂದ್ರಿಯಗಳನ್ನು ನಾವು ಬುದ್ಧಿಯನ್ನು ಉಪಯೋಗಿಸುವ ಮೂಲಕ ನಮ್ಮ ಅಂಕೆಯಲ್ಲಿಟ್ಟುಕೊಂಡು ಕೃಷ್ಣ ಪ್ರಜ್ಞೆಯಲ್ಲಿ ಅದನ್ನು ದೃಢಗೊಳಿಸಬೇಕು. ಕೃಷ್ಣನಿಗೋಸ್ಕರ ಕೆಲಸ ಮಾಡುವಂತಹ ಬುದ್ಧಿಯನ್ನು ನಾವು ಪಡೆಯಬೇಕು. ಆಗ ನಾವು ಭಕ್ತಿ ಮಾರ್ಗಕ್ಕೆ ಏರಬಹುದು. ಆ ಮೂಲಕ ನಾವು ಕೃಷ್ಣನ ಧಾಮಕ್ಕೆ ಹೋಗ್ಬೋದು. ಇದಕ್ಕೆ ನಾವು ಕೃಷ್ಣ ಹೇಳಿದಾಗೆ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡ್ಬೇಕಾಗ್ತದೆ. ಆದ್ರಿಂದ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಇವತ್ತು, ಆದ್ರಿಂದ ನಾನು ಹೇಳಿದ ಹಾಗೆ ನನಗೋಸ್ಕರ ನೀನು ಯುದ್ಧ ಮಾಡು. ನಿನಗೋಸ್ಕರ ನೀನು ಯುದ್ಧ ಮಾಡುವುದಲ್ಲ, ನಿನ್ನ ಮೋಹ, ನಿನ್ನ ಬಂಧು ಬಾಂಧವರಲ್ಲಿ ಮೋಹ, ಆ ಮೋಹಗಳನ್ನು ಎಲ್ಲ ಇಟ್ಟುಕೊಂಡು ನೀನು ಯುದ್ಧ ಮಾಡಬೇಡ. ನಾನು ಹೇಳಿದ್ದೇನೆ, ಇದು ನಿನ್ನ ಕರ್ತವ್ಯ. ಅರ್ಜುನ ಈಗ ಶರಣಾಗತನಾಗಿದ್ದಾನೆ ಕೃಷ್ಣನಿಗೆ. ಆದ್ರಿಂದ ಉಪದೇಶ ಮಾಡ್ತಾ ಇದ್ದಾನೆ. ನಾನು ಹೇಳಿದ ರೀತಿ ನೀನು ಕೇಳು, ನಾನು ಕೊಟ್ಟ ನಿಯಮಗಳನ್ನು ನೀನು ಅನುಸರಿಸು. ಆ ರೀತಿ ಮಾಡಿದಾಗ ನಿನಗೆ ದುಃಖದ ಮಾತೇ ಇಲ್ಲ. ನಿಯಮಗಳನ್ನು ಮೀರಿದ್ರೆ ನೀನು ದುಃಖದ ಹಾದಿಯಲ್ಲಿ ಬೀಳುತ್ತಿ. ಯಾಕೆಂತ ಹೇಳಿದ್ರೆ ನಿಯಮವನ್ನು ಮೀರಿದವನು ದಂಡ ಕಟ್ಟಲೇಬೇಕು. ಆದ್ರಿಂದ ಅಂತಹ ನಿಯಮ ಮೀರುವಂತಹ ಕೆಲಸವನ್ನು ಮಾಡಬೇಡ. ಇದು ನಾನು ಮಾಡಿದ ನಿಯಮ, ಕೃಷ್ಣನ ನಿಯಮ, ಇದು ಭಗವಂತನ ನಿಯಮ, ಅದನ್ನು ಅನುಸರಿಸಿ ನೀನು ಯುದ್ಧ ಮಾಡು ಅಂತ ಹೇಳಿ ಕೃಷ್ಣ ಇಲ್ಲಿ ಅರ್ಜುನನಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಇಲ್ಲಿಗೆ ಕರ್ಮಯೋಗ ಅಂತ ಹೇಳುವಂತಹ ಅಧ್ಯಾಯ ಸಮಾಪ್ತಿಯಾಗಿದೆ. ಅರ್ಜುನನ ಸಂಶಯಗಳು ಇನ್ನೂ ನಾಶವಾಗ್ಲಿಲ್ಲ. ಇನ್ನೂ ಅವನು ಭ್ರಮಿತ ಸ್ಥಿತಿಯಲ್ಲಿಯೇ ಭ್ರಮಿತನಾಗಿಯೇ ಇದ್ದಾನೆ. ನಾಳೆ ಕೃಷ್ಣ ಇನ್ನೂ ಜ್ಞಾನಯೋಗ, ಭಕ್ತಿ ಯೋಗದಂತಹ ವಿಚಾರಗಳ ಬಗ್ಗೆ ಕೃಷ್ಣ ಹೇಳ್ತಾನೆ. ನಾಳೆ ನಾವು ದಿವ್ಯ ಜ್ಞಾನ ಬಗ್ಗೆ ನೋಡ್ಲಿಕ್ಕಿದ್ದೇವೆ. ಇಲ್ಲಿವರೆಗೆ ನನ್ನ ವಿವರಣೆಯನ್ನು ಕೇಳಿದಂತಹ ಭಕ್ತಾದಿಗಳಿಗೆ ಧನ್ಯವಾದಗಳು. ನಿಮ್ಗೆ ಏನಾದ್ರೂ ನಿಮ್ಮಲ್ಲಿ ಪ್ರಶ್ನೆಗಳಿಗೆ ಉದ್ಭವ ಆಗಿದ್ರೆ ನನಗೆ ತಿಳಿದ ರೀತಿಯಲ್ಲಿ ನಾನು ಅದಕ್ಕೆ ಪರಿಹಾರ ಕೊಡುತ್ತೇನೆ. ನನಗೆ ಗೊತ್ತಿದ್ದನ್ನು ಕೊಡ್ತೇನೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಮಾತ್ರ ಕೇಳಿ. ಬೇರೆ ಧರ್ಮದ ಬಗ್ಗೆಯೋ ಅಥವಾ ಬೇರೆ ರೀತಿ ನೀತಿಗಳ ಬಗ್ಗೆಯೋ ನನಗೆ ಅಷ್ಟು ಗೊತ್ತಿಲ್ಲ. ಅದಕ್ಕೆ ಸಂಬಂಧಪಟ್ಟಗಳು ಇವತ್ತಿನ ಕ್ಲಾಸಿಗೆ ಏನು ಸಂಬಂಧಪಟ್ಟದೋ ಅಂತಹ ಪ್ರಶ್ನೆಗಳನ್ನು ಕೇಳಿದ್ರೆ ನನಗೆ ತಿಳಿದ ರೀತಿಯಲ್ಲಿ ನಾನು ಉತ್ತರ ಕೊಡ್ತೇನೆ. ಹರೇ ಕೃಷ್ಣ. ನೀವು ನಿಮ್ಮನ್ನು ಅನ್ಮ್ಯೂಟ್ ಮಾಡ್ಕೊಂಡು ನೀವು ಪ್ರಶ್ನೆ ಕೇಳಬಹುದು. ನಮಸ್ಕಾರ ಮಾತಾಜಿ. ಹರೇ ಕೃಷ್ಣ. ನಮಸ್ತೆ ಮಾತಾಜಿ. ನೀವು ಕರ್ಮೇಂದ್ರಿಯಗಳು ಅಂತ ಹೇಳಿದ್ರಿ, ಕಣ್ಣು, ಕಿವಿ, ಮೂಗು, ಬಾಯಿ ಮತ್ತು ಮನಸ್ಸು. ಹಾ, ಮತ್ತೆ ಇಂದ್ರಿಯಗಳು ಅಂದ್ರೆ ಏನು ಮಾತಾಜಿ? ಅದೇ ಕರ್ಮೇಂದ್ರಿಯಗಳು. ಎರಡು ಒಂದೇನಾ? ಹೌದು, ಇಂದ್ರಿಯಗಳೇ ಕರ್ಮೇಂದ್ರಿಯಗಳನ್ನು ನಾನು ಹೇಳಿದ್ದಷ್ಟೇ. ಸರಿ ಸರಿ ಮಾತಾಜಿ. ಕಣ್ಣಿನಿಂದ ನಾವು ನೋಡ್ತೇವೆ, ಕಿವಿಯಿಂದ ಕೇಳ್ತೇವೆ, ನಾಲಿಗೆಯಿಂದ ರುಚಿ ನೋಡ್ತೇವೆ,
ಅಲ್ವಾ? ಇದೇ ಕರ್ಮೇಂದ್ರಿಯಗಳು. ಹಾ ಸರಿ ಮಾತಾಜಿ, ಸರಿ. ಹರೇ ಕೃಷ್ಣ. ನಿಮ್ಗೆ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ನೀವು ಹ್ಯಾಂಡ್ ರೈಸ್ ಮಾಡಿ, ನಿಮ್ಮನ್ನ ಅನ್ಮ್ಯೂಟ್ ಮಾಡ್ಕೊಂಡು ನೀವು ಪ್ರಶ್ನೆ ಕೇಳ್ಬೋದು. ಅಥವಾ ನೀವು ಯಾರು ಕೇಳಿಲ್ಲ ಅಂದ್ರೆ ನನ್ನ ವಿವರಣೆ ನಿಮಗೆ ಅರ್ಥವಾಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ.